ನಮಸ್ಕಾರ ವೀಕ್ಷಕರೇ, ದಾಸ ಗಾನ ಸಾರಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಾ ಜಯರಾಮ್. ಭಗವಂತನನ್ನ ಸಾಕ್ಷಾತ್ಕರಿಸುವುದಕ್ಕೆ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಂತಹ ಸುಲಭ ಮಾರ್ಗ ಅಂತಂದ್ರೆ ನವವಿಧವಾದ ಭಕ್ತಿ ಮಾರ್ಗ. ಆ 9 ವಿಧವಾದ ಭಕ್ತಿ ಮಾರ್ಗಗಳಲ್ಲಿ 2ನೇ ಮಾರ್ಗವೇ ಕೀರ್ತನೆಗಳು. ದೇವರನ್ನ ಗುಣಗಾನ ಮಾಡಿ ಭಜಿಸುವ ಮೂಲಕ ಭಗವಂತನನ್ನ ಸುಲಭವಾಗಿ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ನಮ್ಮ ಹಿರಿಯರು ಅನುಭವಜನ್ಯವಾಗಿ ನಮಗೆ ಹೇಳ್ಕೊಟ್ಟಂತಹ ಮಾತುಗಳು. ಅರೆ, ಇವತ್ತು ನಾನು ಭಜನೆಯ ಬಗ್ಗೆ ಇಷ್ಟು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಹೌದು ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ದಾಸ ಸಂಕೀರ್ತನೆಕಾರರು ಭಜನೆಯ ಮೂಲಕವೇ ಜನಮಾನಸದಲ್ಲಿ ಹೆಸರನ್ನ ಛಾಪು ಹಾಕಿರುವಂತಹ ರಾಮಕೃಷ್ಣ ಕಾಟುಕುಕ್ಕಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಯಾಕಂದ್ರೆ ನೀವು ದಾಸ ಸಂಕೀರ್ತನೆಕಾರರು, ನಿಮ್ಮನ್ನ ನೋಡ್ತಾ ಇದ್ರೆ ಆ ಉಲ್ಲಾಸದಾಯಕ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಸರ್, ನಿಮ್ಮ ದಾಸ ಸಂಕೀರ್ತನೆಯಲ್ಲಿ ನೀವು ಹೆಸರನ್ನ ಮಾಡಿದವರು. ಹಾಗಾಗಿ ಕಾರ್ಯಕ್ರಮವನ್ನ ನಿಮ್ಮ ಒಂದು ಕೀರ್ತನೆಯನ್ನ ಕೇಳೋ ಮೂಲಕನೇ ಆರಂಭ ಮಾಡೋಣ ಅನ್ನೋದು ನನ್ನ ಆಸೆ. ಏನಂತೀರಿ? ಸಂತೋಷ. ಗಜಾನನಂ ಭೂತಗಡಾದಿ ಸೇವಿತಂ ಕಪಿತ್ತಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಶರಣು ಗಜಮುಖ ಆಖುವಾಹನ ಶರಣು ಸುರಗಣ ಸೇವಿತ. ಶರಣು ಗಜಮುಖ ಆಖುವಾಹನ ಶರಣು ಸುರಗಣ ಸೇವಿತ. ಶರಣು ಸಕಲಾಭೀಷ್ಟದಾಯಕ ಶರಣು ವಿಘ್ನ ವಿನಾಶಕ. ಶರಣು ಸಕಲಾಭೀಷ್ಟದಾಯಕ ಶರಣು ವಿಘ್ನ ವಿನಾಶಕ. ಶರಣು ಗಜಮುಖ ಆಖುವಾಹನ ಶರಣು ಸುರಗಣ ಸೇವಿತ. ಶರಣು ಸುರಗಣ ಸೇವಿತ. ಪಾಶಮೋದಕ ಪರಶುಧರ ಪಣಿ ಭೂಷ ಪಾರ್ವತಿ ನಂದನ. ಪಾಶಮೋದಕ ಪರಶುಧರ ಪಣಿ ಭೂಷ ಪಾರ್ವತಿ ನಂದನ. ವಾಸವಾರ್ಚಿತ ವಿಜಯ ವಿಠಲನ ದಾಸಭೋಗಣ ನಾಯಕ. ವಾಸವಾರ್ಚಿತ ವಿಜಯ ವಿಠಲನ ದಾಸಭೋಗಣ ನಾಯಕ. ಶರಣು ಗಜಮುಖ ಆಖುವಾಹನ ಶರಣು ಸುರಗಣ ಸೇವಿತ. ಶರಣು ಸುರಗಣ ಸೇವಿತ. ಶರಣು ಸಕಲಾಭೀಷ್ಟದಾಯಕ ಶರಣು ವಿಘ್ನ ವಿನಾಶಕ. ಶರಣು ಗಜಮುಖ ಆಖುವಾಹನ ಶರಣು ಸುರಗಣ ಸೇವಿತ. ಶರಣು ಸುರಗಣ ಸೇವಿತ. ಶರಣು ಸುರಗಣ ಸೇವಿತ. ಅದ್ಭುತ ಸರ್, ನಿಜವಾಗ್ಲೂ ಆ ಕಂಠವೇ ಹಾಡು ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಸರ್, ನೀವು ಸಂಗೀತವನ್ನ ಅಭ್ಯಾಸ ಮಾಡಿದ್ದೀರಾ ಹೇಗೆ? ಪ್ರಾರಂಭದ ಹಂತದಲ್ಲಿ ಯಾವುದೇ ಹಾಡುಗಳನ್ನು ಹಾಡಬೇಕಾದ್ರೆ ಸಂಗೀತ ತುಂಬಾ ಅತ್ಯಂತ ಅಗತ್ಯ. ಆದರೆ ನಾವು ಆಕಸ್ಮಿಕವಾಗಿ ಭಜನೆಯಲ್ಲಿ ತೊಡಗಿಸಿಕೊಂಡದ್ದು ತುಂಬಾ ಸಾಮಾನ್ಯ ಬಾಲ್ಯದಲ್ಲಿ 6ನೇ ಕ್ಲಾಸು 7ನೇ ಕ್ಲಾಸು ಈ ಹೊತ್ತಿನಲ್ಲಿ. ಆಗ ಸಂಗೀತದ್ದು ಹೆಚ್ಚು ಯಾರು ಕಲಿಸುವವರು ಇರಲಿಲ್ಲ. ಆ ನಂತರ ನಾವು ಸುಮಾರು ನಮ್ಮ ಕಾಲೇಜ್ ಸಂದರ್ಭದಲ್ಲಿ ನಾವು ನಮ್ಮ ಗುರುಗಳ ಹತ್ರ ಕಲಿತೆವು ಸಂಗೀತ. ಪ್ರಾರಂಭದ ಬೇಸಿಕ್ ಪ್ರಾಥಮಿಕ ಹಂತದ ಪಾಠಗಳೆಲ್ಲ ಆಗಿದೆ. ಓಕೆ ಓಕೆ. ಅಂದ್ರೆ ಯಾಕೆ ಹೇಳಿದೆ ಅಂತಂದ್ರೆ ನಿಮ್ಮ ಕಂಠ ತುಂಬಾ ಅದ್ಭುತವಾಗಿದೆ. ಆದ್ರೆ ನೀವು ಸಂಗೀತದ ಬೇರೆ ಕ್ಷೇತ್ರಗಳಲ್ಲಿ ಯಾಕೆ ನಿಮ್ಮನ್ನ ತೊಡಗಿಸ್ಕೊಂಡಿಲ್ಲ? ಈ ದಾಸ ಸಂಕೀರ್ತನೆಯಲ್ಲೇ ನೀವು ಯಾಕೆ ನಿಮ್ಮನ್ನ ತೊಡಗಿಸ್ಕೊಂಡ್ರಿ ಅನ್ನುವ ಪ್ರಶ್ನೆ ನನ್ನಲ್ಲಿ ಮೂಡಿತು. ಅದು ಸಾಹಿತ್ಯದ ಒಲವು ಒಂದನೇ. ನಾವು ಸಾಹಿತ್ಯ ಭಾವ ಅನ್ನ ಅರ್ಥ ಮಾಡಿಕೊಂಡು ನಮಗೇನು ಅನುಭವಕ್ಕೆ ಬರ್ತದೆ ಅದನ್ನ ನಾವು ಪ್ರಸ್ತುತಪಡಿಸುವಂಥದ್ದು. ಅದು ಕೇವಲ ಭಜನೆಯಲ್ಲಿ ಮಾತ್ರ ಸಾಧ್ಯ. ಸಂಗೀತ ಅಂತ ಹೇಳಿದ್ರೆ ಒಂದು ಅದಕ್ಕೆ ಚೌಕಟ್ಟು ಇರ್ತದೆ, ಅದನ್ನು ದಾಟಿ ಬರಲಿಕ್ಕೆ ಆಗುದಿಲ್ಲ ನಮಗೆ. ಆ ಸಾಹಿತ್ಯವನ್ನು ಅನುಭವಿಸುವುದಾಗ್ಲಿ ಅಥವಾ ಭಕ್ತಿಯಲ್ಲಿ ತಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಾಗ್ಲಿ ಅದು ನಮಗೆ ಕಂಡುಕೊಂಡದ್ದು ಭಜನೆಯಲ್ಲಿ.
ಆ ಭಜನೆಯಲ್ಲೂ ಕೂಡ ದಾಸರ ಸಾಹಿತ್ಯಗಳು. ನಾವು ಬಾಲ್ಯದಲ್ಲೇ ನಮ್ಮ ಭಜನಾ ಮಂಡಳಿ ಇತ್ತು, ನಮ್ಮ ಕಾಟುಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ, ಅದರಲ್ಲಿ ನಾವು ಹಾಡ್ತಾ ಇದ್ದೆವು. ಆಗ ಏನೂ ಗೊತ್ತಿಲ್ಲ, ಹಿರಿಯರೆಲ್ಲ ಹಾಡ್ತಾ ಇದ್ರು, ಮೊದಲೆಲ್ಲ ದಾಸ ಸಾಹಿತ್ಯವೇ ಇತ್ತು, ಪುರಂದರದಾಸರು, ಕನಕದಾಸರು, ಇಂಥ ಅದನ್ನೇ ಹಾಡ್ತಾ ಇದ್ರು. ಏನೋ ಆಕಸ್ಮಿಕವಾಗಿ ಅದು ನಮಗೆ ಹತ್ತಿರವಾಯ್ತು, ಅದಕ್ಕೆ ನಾವು ಮತ್ತೆ ಹತ್ತಿರ ಆದೆವು. ಎಲ್ಲಿ ದಾಸರ ಕೀರ್ತನೆಗಳನ್ನ ಹಾಡ್ತಾ ಇದ್ರೆ ಆ ದೇವರೇ ಏನಾದ್ರೂ ನಮಗೆ ದಾರಿ ತೋರಿಸಿದ್ದು ಇರಬಹುದು ಅಂತ ಇರಬಹುದು. ಅಂದ್ರೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಈಗ ಸಂಗೀತದ ಬೇರೆ ಕ್ಷೇತ್ರಗಳು, ಇವಾಗ ಆರ್ಕೆಸ್ಟ್ರಾ ಆಗ್ಲಿ, ಇನ್ನೊಂದು ಯಾವ್ದಾದ್ರು ಅವಕಾಶಗಳು ತುಂಬಾ ಇರುತ್ತೆ. ಯಾಕಂದ್ರೆ ಈ ಭಜನೆ ಅಂತ ಬಂದಾಗ ಇದಕ್ಕೊಂದು ಸೀಮಿತ ಅವಕಾಶಗಳು ಅಂತ ಬರುತ್ತೆ. ಯಾಕಂದ್ರೆ ದೇವಸ್ಥಾನ, ಈ ಬ್ರಹ್ಮಕಲಶೋತ್ಸವ ಅಂತ ಸಂದರ್ಭಗಳಲ್ಲಿ ಮಾತ್ರ ಹಾಡಬಹುದು. ಹಾಗಾಗಿ ಕೇಳಿದೆ ಈ ಪ್ರಶ್ನೆನ. ಹಾಗೆ ಅಲ್ಲ, ಅದು ಭಜನೆ ಅನ್ನುವಂಥದ್ದು ದೇವರಿಗೆ ತುಂಬಾ ಸಾಮೀಪ್ಯ, ಮತ್ತೆ ಸಂಗೀತದ ಪ್ರಥಮ ಮೆಟ್ಟಿಲು. ಇದಕ್ಕೆ ಏನು ಹಿನ್ನೆಲೆ ಇರುವುದಿಲ್ಲ. ಅವನಿಗೆ ಹಾಡುವಂತಹ ಚಟ ಇರ್ತದೆ ಯಾರಿಗಾದ್ರೂ ಕೂಡ. ತನ್ನಿತ್ತಾನೆ ಗುಣುಗ್ತಾ ಇರುವಾಗ ಏನೋ ಭಗವಂತನ ಒಂದಷ್ಟು ನಾಮಗಳು ಹೊರಗೆ ಬರುತ್ತವೆ. ಅದನ್ನೇ ಮತ್ತೆ ನಾವು ಅಭ್ಯಾಸದಲ್ಲಿ ಗಟ್ಟಿ ಮಾಡಿಕೊಂಡು ಸಾಹಿತ್ಯವನ್ನ ಆಯ್ದುಕೊಂಡು ಹಾಡುವಂಥದ್ದೇ ನಮ್ಮ ಸಂಪ್ರದಾಯದ ಭಜನೆ ಮಾಡ್ಕೊಂಡ್ರಿ. ಓಕೆ, ಒಂದು ಹವ್ಯಾಸ ಅಂತ ಆರಂಭಿಸಿದ್ರಿ, ಮತ್ತೆ ಅದನ್ನೇ ರೂಢಿ ಮಾಡ್ಕೊಂಡ್ರಿ, ಅದರಲ್ಲೇ ಹೆಸರು ಪಡ್ಕೋತೀರಿ. ಎಷ್ಟು ತೃಪ್ತಿ ಇದೆ ಸರ್? ತುಂಬಾ ಸಂತೋಷ ಇದೆ. ಯಾಕೆಂದ್ರೆ ಯಾವುದೂ ಕೆಲಸ ಮಾಡಿದ್ರು, ಏನು ಮಾಡಿದ್ರು ಕೂಡ ಅದು ಭಗವಂತನಿಗೆ ಪ್ರೀತಿಯಾಗಬೇಕು. ನಾವು ಯಾವುದೋ ಒತ್ತಡಕ್ಕೆಯೋ ಅಥವಾ ಯಾರ್ದೋ ಬಲವಂತಕ್ಕೋ ನಾವು ಹಾಡಿ ಅಥವಾ ಹಾಡುದಾಗ್ಲಿ ಯಾವುದೇ ಕಾರ್ಯವನ್ನ ಮಾಡಿ ಪ್ರಯೋಜನ ಇಲ್ಲ. ಅದು ನಮಗೆ ಹೌದು, ಬೇಕು, ನಾನಿದನ್ನ ಮಾಡಬೇಕು ಅಂತ ಅನ್ನಿಸಬೇಕು. ಅಂಥದ್ರಲ್ಲಿ ನಮಗೆ ಭಜನೆ ತುಂಬಾ ಅನುಕೂಲ ಆಯಿತು. ಹಿಂದೆಲ್ಲ ಹಾಡ್ತಾ ಇದ್ರು, ಏನೋ ಅವರೊಟ್ಟಿಗೆ ಜೊತೆಗೂಡಿಕೊಂಡು ಹಾಡ್ತಾ ಇದ್ದೆವು. ಹಾಗೆ ಆಕಸ್ಮಿಕವಾಗಿ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಗೊತ್ತಾಯಿತು. ಹಾಗೆ ಅದನ್ನೇ ನಾವು ಸ್ವೀಕಾರ ಮಾಡಿಕೊಂಡೆವು. ಅದರಲ್ಲಿ ಏನೂ ಇಲ್ಲ, ತುಂಬಾ ಮಕ್ಕಳಾಟಿಗೆಯಲ್ಲೇ ನಾವು ಶುರು ಮಾಡಿದ್ದು ಈ ಭಜನೆಯನ್ನ. ಮತ್ತೆ ಮತ್ತೆ ಬೆಳೀತಾ ಜನರ ಪ್ರೋತ್ಸಾಹ, ಭಜಕರ ಪ್ರೋತ್ಸಾಹ, ಭಕ್ತರ ಪ್ರೋತ್ಸಾಹದಿಂದ ಈ ಮಟ್ಟಕ್ಕೆ ಬಂತು ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಅಂದ್ರೆ ಮನೆಯಲ್ಲೂ ಈ ವಾತಾವರಣ ಇತ್ತೋ ಹೇಗೋ ಅಂತ? ಹೌದು, ಖಂಡಿತ ಅದು ಹೇಳಲೇಬೇಕು. ನಿಮ್ಮ ಪ್ರಶ್ನೆ ಅದು ಸೂಕ್ತವಾದ್ದೇ. ಯಾಕಂದ್ರೆ ಭಜನೆ ಅನ್ನುವಂಥದ್ದು ಶುರು ಆಗುವುದೇ ಮನೆಯಿಂದಲೇ. ಹೌದು, ಖಂಡಿತ. ಅಮ್ಮನೇ ಮೊದಲ ಗುರು ನಮಗೆ, ಎಲ್ಲದಕ್ಕೂ ಅಮ್ಮನೇ ಗುರು. ಹಾಗೆ ಅಮ್ಮ ನಮ್ಮ ಸಂಪ್ರದಾಯದ ಒಂದು ವಂಶ ಪಾರಂಪರ್ಯವಾದಂತಹ ಮನೆ, ಅಲ್ಲಿ ದಿನನಿತ್ಯ ಭಜನೆ ಆಗ್ತಾ ಇತ್ತು. ನಾವು ಸಣ್ಣದಿರುವಾಗ್ಲೇ, ನಮಗೆ ಬುದ್ಧಿ ಬರುವಾಗ್ಲೇ ನಾವು ಅಮ್ಮನ ಭಜನೆಯನ್ನ ಕೇಳ್ತಾ ಇದ್ದೇವೆ. ಅಮ್ಮ ಏನು ಹಾಡಿದ್ರು ಕೂಡ ಅವಳ ಮಡಿಲಲ್ಲಿ ಕೂತು ನಾವು ಅಮ್ಮ ಹಾಡಿದಾಗೆ ಅಮ್ಮನ ಮುಖ ನೋಡಿಕೊಂಡು ಹಾಡ್ತಾ ಇದ್ದದ್ದು ನಾವು. ಹಾಗೆ ಅವಳು ಹೇಳಿಕೊಡ್ತಾ ಇದ್ಲು ಅಮ್ಮ. ಹಾಗೆ ಅಮ್ಮನ ಆ ಮಡಿಲು, ಆ ಒಂದು ಭಜನೆಯ ಸಾಹಿತ್ಯ ಏನು ಅಂತ ಅರ್ಥ ಆಗ್ತಾ ಇರ್ಲಿಲ್ಲ, ಗೊತ್ತು. ಅಮ್ಮ ಕೇಶವ ಹೇಳೋದು, ನಾವು ಕೇಶವ ಹೇಳೋದು, ನಾರಾಯಣ ರಾಮ ಹೇಳೋದು, ರಾಮ ಹೇಳೋದು, ಹಾಗೆ ಹೇಳ್ತಾ ಇದ್ರು. ಅದನ್ನೇ ಹೇಳ್ತಾ ಇದ್ದ. ಈಗ ಅಮ್ಮನ ಭಜನೆ ಈಗಲೂ ನೆನಪಿದೆ. ಅಂತಹ ಭಜನೆಯನ್ನ ಹಾಡ್ತಾ ಇದ್ದದ್ರಿಂದ ಮತ್ತೆ ನಮ್ಮ ದೇವಸ್ಥಾನದಲ್ಲಿ, ಕಾಟುಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಇದೆ, ಅಲ್ಲಿ ಷಷ್ಠಿ, ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ವಿಶೇಷ ಷಷ್ಠಿ ಉತ್ಸವ, ಷಷ್ಠಿಯ ಸಂದರ್ಭದಲ್ಲಿ ಭಜನೆ ಹಾಡ್ತಾ ಇದ್ರು. ಹಾಗೆ ಅದರಲ್ಲಿ ಹೋಗಿ ನಾನು ಕುಳಿತುಕೊಂಡು ಹಾಡುವಂಥದ್ದು. ಆಗ ಹಿರಿಯರೆಲ್ಲ ನಮಗೆ ಬೆನ್ನು ತಟ್ಟಿ, ಇನ್ನೊಂದು ಹಾಡು, ಇನ್ನು ಕೀರ್ತನೆ ಏನೋ ಹಾಡ್ತಾ ಇದೆಯಾ, ಅದನ್ನು ಸರಿಯಾಗಿ ಹಾಡು ಅಂತ ಪ್ರೋತ್ಸಾಹ ಕೊಟ್ರು. ಹಾಗೆ ಅದರಿಂದ ಒಲವು ಬಂತು. ಹಾಗೆ ಬಾಲ್ಯದಲ್ಲೇ ಭಜನೆಯ ನಮಗೆ ಬುದ್ಧಿ ಗೋಚರವಾಯಿತು. ಅಲ್ಲಿಂದಲೇ ಭಜನೆಯ ಪ್ರವೇಶ ಆಗಿದೆ. ಆನಂತರ ನಮಗೆ ಅದಕ್ಕೆ ಬೇಕಾದಂತ ವೇದಿಕೆ ದೇವಸ್ಥಾನದಲ್ಲಿ ಸಿಕ್ಕಿದೆ. ಆನಂತರ ಮತ್ತೆ ನಮ್ಮ ಗೆಳೆಯರು ಹಾಗಾಗಿ ಬೆಳೀತಾ ಬಂತು. ಹೌದು, ಖಂಡಿತ ನೀವು ಹೇಳಿದ್ರಿ, ಮನೆಯೇ ಮೊದಲ ಪಾಠಶಾಲೆ. ಯಾಕಂದ್ರೆ ಹೇಗೆ ಹೇಳ್ತಾರಂತಂದ್ರೆ, ಮಕ್ಕಳು ಇದನ್ನ ಮಾಡು ಅಂದ್ರೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಮಕ್ಕಳು ನೋಡಿ ಕಲಿಯೋದು ಜಾಸ್ತಿ, ಕಲಿಸಿದ್ದನ್ನ ಕಲಿಯೋದಕ್ಕಿಂತಲೂ ನೋಡಿ ಕಲಿಯೋದು ಜಾಸ್ತಿ. ಮೇ ಬಿ ಅದು ನಿಮ್ಗೆ ತುಂಬಾ ಪ್ರೇರಣೆ ಆಗಿರ್ಬೋದು. ಆದ್ರೆ ನೀವು ಹಳೆಯ ಒಂದು ಭಜನೆಯ ಬಗ್ಗೆ ಮಾತಾಡಿದ್ರೆ ಸರ್, ನಮ್ಗೆ ಹಿಂದಿನ ಭಜನೆಗಳನ್ನ ನಾವು ನೋಡ್ತಾ ಇದ್ರೆ ಅವರು ಒಂದು ಸಾಹಿತ್ಯಕ್ಕೆ ಅನುಗುಣವಾಗಿ ಹಾಡ್ತಾ ಇದ್ರೋ ಇಲ್ವಾ ಅನ್ನೋ ಒಂದು ಸಂಶಯ ಮೂಡುತ್ತೆ. ಯಾಕಂದ್ರೆ ಆ ಭಜನೆಗಳು ನೋಡಿ, ನಮ್ಮ ಮನೆಯಲ್ಲಿ ಹಿಂದೆ ಹಿರಿಯರು ಯಾರು, ನಮ್ಮ ಮನೆಯವರ ಅಜ್ಜಿ ಏನೋ ಹಾಡ್ತಾ ಇದ್ರೆ ಅಲ್ಲಿ ಅವರು ಪದಗಳನ್ನ ತುಂಡರಿಸಿ ಅಂದ್ರೆ ಅದು ಆ ಒಂದು ರಾಗವೇ ಬೇರೆ ಇತ್ತು. ಅದನ್ನ ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಬಿಟ್ಟು ಇನ್ನೊಂದು ಪದಗಳಿಂದ ಇನ್ನೊಂದು ಅಕ್ಷರಗಳನ್ನ ಆ ಕಡೆ ಈ ಕಡೆ ಮಾಡ್ಕೊಂಡೆಲ್ಲ ಹಾಡ್ತಿದ್ರು. ಎಷ್ಟು ಸರಿ ಅಂತ ಅಲ್ಲ, ಅವರು ಹಾಡ್ತಾ ಇದ್ದ ಸಾಹಿತ್ಯ ಹಿಂದಿನ ಸಂಪ್ರದಾಯದ ಸಾಹಿತ್ಯವೇ ಆಗ್ತಿತ್ತು. ಇದು ಭಾಗ್ಯ, ಕೊಡುಬೇಗ ದಿವ್ಯಮತಿ, ಮತ್ತೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ, ರಂಗನಾಯಕ ರಾಜೀವಲು, ಇಂಥ ಸಾಹಿತ್ಯವನ್ನೇ ಆಯ್ದುಕೊಂಡು ಹಾಡ್ತಾ ಇದ್ರು. ಮತ್ತೆ ಸಂಪ್ರದಾಯದ ಅಂತ ಹೇಳಿದ್ರೆ ಮೂಲ ಉದಯ ರಾಗ ಅಥವಾ ಮೋಹನ ರಾಗದಲ್ಲಿ ಸಿಂಪಲ್ ಆಗಿ ಸರಳವಾಗಿ ಹಾಡ್ತಾ ಇದ್ರು. ಎಲ್ರು ಹಾಡ್ಬೇಕು ಅನ್ನುವಂಥದ್ದು, ನಾನೊಬ್ಬನೇ ಅಲ್ಲ, ನನ್ನ ಜೊತೆಗಿರೋರು ಹಾಡ್ಬೇಕು ಅನ್ನುವಂತಹ ಆ ಒಂದು ಜ್ಞಾನ ಅವರ ಹತ್ರ ಇತ್ತು. ಹಾಗೆ ಅವರು ಹಾಡ್ಬೇಕಲ್ವಾ, ಅದಕ್ಕೋಸ್ಕರ ಸರಳವಾಗಿ ಅದನ್ನು ತುಂಡರಿಸಿ ಕೊಡ್ತಾ ಇದ್ರು. ಆದ್ರೆ ಸಾಹಿತ್ಯಕ್ಕೆ ಯಾವತ್ತೂ ದೋಷವನ್ನ ಮಾಡ್ತಾ ಇರ್ಲಿಲ್ಲ ಹಿಂದಿನವರು. ಈಗ ಅಂದ್ರೆ ಈಗಿನದ್ದು ಏನು ಅಂತ ಗೊತ್ತಿಲ್ಲ, ಆದ್ರೆ ಈಗ ಹಾಡ್ತಾರೆ,
ಆದ್ರೆ ಅದಕ್ಕೆ ಎಲ್ಲಿದ್ಲೋ ಸಾಹಿತ್ಯವನ್ನು ಹೆಕ್ಕಿಕೊಂಡು ಅಲ್ಲಿ ಅಳವಡಿಸಿಕೊಂಡು ತಮ್ಮದು ಸ್ವಂತ ಮಾಡಿಕೊಂಡು ಹಾಡ್ತಾರೆ. ಹೌದು, ಆದ್ರೆ ಹಿಂದಿನ ಸಾಹಿತ್ಯ ಮತ್ತೆ ಸಂಪ್ರದಾಯದ ಸಾಹಿತ್ಯ, ದಾಸ ಸಾಹಿತ್ಯವು ಮತ್ತೆ ಒಳ್ಳೆ ಕವಿಗಳು ಬರೆದ ಸಾಹಿತ್ಯವನ್ನೇ ಆಯ್ಕೆ ಮಾಡಿಕೊಂಡು ಮಾಡ್ಕೊತಾ ಇದ್ರು. ಯಾಕಂದ್ರೆ ಈ ಮಾತಿಗೆ ಪೂರಕವಾಗಿ ನಾನು ಒಂದು ಕೇಳ್ತೇನೆ ಸರ್, ಯಾಕಂದ್ರೆ ಭಜನೆಯಲ್ಲೇ ಇದೆ ನೋಡಿ, ಯಾಕಂದ್ರೆ ತಾಳನೋ ಹರಿ ಕೇಳನೋ ತಾಳ ಮೇಳಗಳಿದ್ರು ಕೂಡ ಆ ಒಂದು ಪ್ರೇಮದ ಭಾವ ಇಲ್ಲ ಅಂತಂದ್ರೆ ಹರಿ ಕೂಡ ಅದನ್ನು ಒಪ್ಪೋದಿಲ್ಲ ಅನ್ನೋದು. ಹಾಗಾಗಿ ನಾನು ಸಾಹಿತ್ಯದ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಮಾಡಿದೆ, ಯಾಕಂದ್ರೆ ಸಾಹಿತ್ಯ ಎಷ್ಟು ಮುಖ್ಯ ಆಗುತ್ತೆ ಭಜನೆಯಲ್ಲಿ ಅಂತ. ಹಾಗೆ ಹೌದು, ಖಂಡಿತ ಹೌದದು. ಹೌದು, ಸಾಹಿತ್ಯದಲ್ಲಿ ಒಲ್ಲನೋ ಹರಿ ಕೊಳ್ಳನೋ ತಾಳಮೇಳಗಳಿದ್ದು ತುಳಸಿ ಇಲ್ಲದ ಭಜನೆ ಆಗ್ಲಿ ಅಥವಾ ಭಕ್ತಿ ಇಲ್ಲದ ಭಜನೆ ಆಗ್ಲಿ, ತುಳಸಿ ಇಲ್ಲದ ಅರ್ಚನೆ. ತುಳಸಿ ಇಲ್ಲ ಅಂತ ಆದ್ರೆ ಕೃಷ್ಣನಿಗೆ ತೃಪ್ತಿ ಇಲ್ಲ. ಏನೇ ಕೊಡಿ ನೀವು, ಒಂದು ತುಳಸಿಯ ಎಲೆ ಇಟ್ರೆ ಸಾಕು, ಕೃಷ್ಣನಿಗೆ ತೃಪ್ತಿ ಅಂತ. ಹಾಗೆ ಮನೆಯಲ್ಲಿದ್ರು ಕೂಡ ನಾವು ಯಾವುದೇ ದೇವರಿದ್ರು ಮನೆಯಲ್ಲಿರುವ ಹೂಗಳನ್ನು ನಾವು ಅಲ್ಲಿ ಅದನ್ನ ಕಿತ್ತುಕೊಂಡು ನಾವು ದೇವರಿಗೆ ಇಡಬೇಕು ಅಂತ, ದೇವರಿಗೆ ಪ್ರೀತಿ ಆಗ್ತದೆ ಅಂತ, ಅದು ಅಲಂಕಾರಕ್ಕಲ್ಲ, ದೇವರಿಗೆ ಬೇಕಾಗಿ ಅಲ್ಲಿ ಹೂ ಅರಳುವಂಥದ್ದು, ದೇವರ ಪಾದ ಸೇರ್ಲಿಕ್ಕೆ ಇರುವಂಥದ್ದು. ಹಾಗೆ ತುಳಸಿ ಇದ್ರೆ ಒಂದು ಕೃಷ್ಣನ ತಲೆಯಲ್ಲೋ ಪಾದದಲ್ಲೋ ಇಡಬೇಕು, ಆದ್ರೆ ಅಲ್ಲಿ ಸಂತೃಪ್ತಿ ಅಂತ. ಹಾಗೆ ನಾನು ಕೇಳಿದೆ, ಯಾಕಂದ್ರೆ ಸಾಹಿತ್ಯವನ್ನ ತಾಳಕ್ಕೆ ಬೇಕಾಗಿ ಇನ್ನೇನೋ ಮಾಡಿಕೊಂಡು ಹಾಡುವುದಕ್ಕೂ, ಅಲ್ಲಿ ಪ್ರೇಮ ಭಕ್ತಿಯ ಭಾವವೇ ಇಲ್ಲದೆ ಹಾಡುವುದಕ್ಕೂ ಭಜನೆಗೆ ತಾಳ ಮುಖ್ಯ. ಹೌದು, ಭಜನೆ ಮುಖ್ಯವಾಗಿ. ಸಾಹಿತ್ಯ ಏನಿಲ್ಲ, ಸಾಹಿತ್ಯ ತಪ್ಪು ಹಾಡಿದ್ರು ದೇವರು, ಯಾಕಂದ್ರೆ ಇವನಿಗೆ ಸಂಗೀತ ಜ್ಞಾನ ಇಲ್ಲ. ಸಂಗೀತ ಜ್ಞಾನ ಇಲ್ಲದೆ ಭಾವಶುದ್ಧಿಯಿಂದ ಭಕ್ತಿಯಿಂದ ತನ್ಮಯತೆಯಿಂದ ಹಾಡುವಂಥದ್ದು. ಆಗ ಅಲ್ಲಿ ಏನಾಗ್ತದೆ ಅದು ಗೊತ್ತಿರುವುದಿಲ್ಲ, ಆವೇಶಭರಿತವಾಗಿ ಹಾಡುದು. ಭಜನೆ ಎಂಬುದು ಭಕ್ತಿಯ ಪ್ರಕಟಣೆ. ಅದನ್ನು ಪ್ರಕಟಿಸುವುದಷ್ಟೇ ಅವನಿಗೆ ಗೊತ್ತು, ಅಲ್ಲಿ ಸಾಹಿತ್ಯ ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ತಾಳ ಬೇಕು, ತಕ್ಕ ಮೇಳ ಬೇಕು ಅಂತ ಹೇಳಿದ ಹಾಗೆ, ತಾಳ ಇಲ್ಲದ್ರೆ ಭಜನೆಗೆ ಆ ಒಂದು ವೇಗವನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಅಗತ್ಯ. ಖಂಡಿತ. ನೀವು ಯಾಕಂದ್ರೆ ಭಜನೆ ಅಂದ್ರೆ ತಾಳದ ಮೇಲೆಯೇ ನಿಂತಿರುವಂತದ್ದು ಭಜನೆ. ಆದ್ರೆ ಈಗ ನಾವು ನೋಡ್ತಾ ಇದ್ರೆ ಇದಕ್ಕೆ ಪಾಶ್ಚಿಮಾತ್ಯ ಮ್ಯೂಸಿಕ್ಗಳು ಕೂಡ ಸೇರ್ಪಡೆಯಾಗಿದೆ ಸರ್. ಈಗ ಕೀಬೋರ್ಡ್ ಆಗ್ಲಿ, ಗಿಟಾರ್ ಆಗ್ಲಿ, ಇವುಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಭಜನೆ ಅನ್ನುವಂಥದ್ದು ಒಂದು ಸಂಪ್ರದಾಯದ ಭಗವಂತನ ಆರಾಧನೆಯ ಒಂದು ಚೌಕಟ್ಟಲ್ಲಿ ಬರುವಂಥದ್ದು. ಭಜನೆಗೆ ಮುಖ್ಯವಾಗಿ ತಾಳ ಅಂದ್ರೆ ಹಿತ್ತಾಳೆಯ ತಾಳ. ಕೈಯಲ್ಲೇ ನಾವು ತಾಳ ಹಾಕಿ ಭಜನೆಯನ್ನ ಹಾಡ್ಬೋದು. ಹಿತ್ತಾಳೆ ತಾಳವನ್ನು ಉಪಯೋಗಿಸ್ತಾರೆ, ಅದು ಮುಖ್ಯ. ಒಂದನೇ ಒಂದು ಪರಿಕರ. ಎರಡನೇ ಪರಿಕರವಾಗಿ ಹಾರ್ಮೋನಿಯಂ, ಶ್ರುತಿಗೆ ಬೇಕಾಗಿ ಒಂದು ಲಯಬದ್ಧವಾಗಿ ಶ್ರುತಿಬದ್ಧವಾಗಿ ಹಾಡಬೇಕು ಅಂತ ಅದಕ್ಕೆ ತಾಳ ಮತ್ತೆ ಹಾರ್ಮೋನಿಯಂ. ಮತ್ತೆ ಏನು ಬಂತು ಅಂತ ಹೇಳಿದ್ರೆ ತಬಲಾ ಬಂತು, ಮೃದಂಗ ಅಥವಾ ತಬಲಾ, ಅದನ್ನು ಕೂಡ ಅದು ಸಂಪ್ರದಾಯದಲ್ಲಿ ಬರುತ್ತದೆ. ಅದರ ನಂತರದ್ದು ಮತ್ತೆ ಕಂಜೀರ ಅಥವಾ ಟಮಕಿ ಅಂತ ಹೇಳ್ತಾರೆ, ಕಂಜೀರ ಅಂತ ಹೇಳ್ತಾರೆ. ಹೀಗೆ ರೌಂಡ್ ಆಗಿರ್ತದೆ, ಅದಕ್ಕೆ ಹೊಡೆದು ತೋರಿಸ್ತಾರೆ. ಇದಿಷ್ಟೇ ಇರುವಂತದ್ದು. ಮತ್ತೆ ಕಾಲಿಗೆ ಗೆಜ್ಜೆ ಕಟ್ಟುವಂಥದ್ದು ಕುಣಿತಕ್ಕೆ ಬೇಕಾಗಿ. ಇದಿಷ್ಟು ಪ್ರಾಥಮಿಕ ಹಂತದ ಭಜನೆಗೆ ಪರಿಕರಗಳು, ಇವಿಷ್ಟೇ ಬೇಕಾದ. ಮತ್ತೆ ಈಗ ಬಂದಿರುವಂತದ್ದು ಕೀಬೋರ್ಡ್, ಪ್ಯಾಡ್, ಇಂಥದ್ದೆಲ್ಲ ಏನೇನೋ ಇನ್ಸ್ಟ್ರೂಮೆಂಟ್ ಅದೆಲ್ಲ ಬಂದಿದೆ, ಅದೆಲ್ಲ ಈಗೇನೋ ರಂಜನೀಯವಾಗಿ ಉಪಯೋಗಿಸ್ತಾರೆ. ಆದ್ರೆ ಇದಿಷ್ಟೇ ಬೇಕಾದ್ದು. ಏನೂ ಇಲ್ಲ ಎದುರು ಒಂದು ಟಮ್ಕಿ ಅಥವಾ ಒಂದು ತಾಳ ಹಿಡಿದು ಭಜನೆಯನ್ನ ತಾಸುಗಟ್ಟಲೆ ಮಾಡಬಹುದು. ಹೌದು, ಭಕ್ತಿ ಪರವಶವಾಗಿ ಹಾಡುವುದೇ ಒಂದು ಮುಖ್ಯ. ಹೌದು, ಅದೇ ಸಂಗೀತ ಮುಖ್ಯ ಅಲ್ಲ ಅಂತ. ಸಂಗೀತ ಬೇಕು, ಯಾಕೆ ವೈವಿಧ್ಯ. ಈಗ ಜನರು ತುಂಬಾ ಬುದ್ಧಿವಂತರಾಗಿದ್ದಾರೆ. ಆಗ ನಮ್ಮ ಸಾಮರ್ಥ್ಯವನ್ನ ನಾವು ತೋರಿಸ್ಲಿಕ್ಕೆ ಬೇಕಾಗಿ ಸಂಗೀತದ ಬೇಸಿಕ್ ಆ ಅಡಿಪಾಯ ಇದ್ರೆ ನಮ್ಮ ಹಾಡು ತುಂಬಾ ಉತ್ತಮವಾಗಿ ಮೂಡಿ ಬರ್ತದೆ. ಅದಕ್ಕೋಸ್ಕರವಾಗಿ ಸಂಗೀತ ಬೇಕು. ಹೌದು. ಓಕೆ, ನೀವು ಮಾತಲ್ಲಿ ಹೇಳಿದ್ರಿ ಸರ್, ಯಾಕಂದ್ರೆ ಭಾವ ಪರವಶ ಅಂದ್ರೆ ಹರಿ ಹೇಗಂತ ಅಂದ್ರೆ ನಾವು ಮಲಗಿ ಹಾಡಿದ್ರೆ ಕುಳಿತು ಕೇಳ್ತಾನಂತೆ, ಕುಳಿತು ಹಾಡಿದ್ರೆ ನಿಂತು ಕೇಳ್ತಾನಂತೆ, ನಿಂತು ಹಾಡಿದ್ರೆ ನಲಿತಾ ಕೇಳ್ತಾನಂತೆ. ಅದೇ ನಾವು ನಲಿತಾ ಅಂದ್ರೆ ಅಷ್ಟು ಭಕ್ತಿ ಪರವಶವಾಗಿ ಹಾಡ್ತಾ ಹೋದ್ರೆ ಅವನು ಒಲಿದೇ ಬಿಡ್ತಾನಂತೆ. ಹಾಗೆ ಅಂತ ಅಂದ್ರೆ, ಯಾಕಂದ್ರೆ ನೀವು ಇದ್ರಲ್ಲೇ ನಿಮ್ಮನ್ನ ತೊಡಗಿಸ್ಕೊಂಡಿದ್ರಿಂದ ಅಂತ ಒಂದು ಅದ್ಭುತ ಅನುಭವಗಳು ಏನಾದ್ರೂ ನಿಮ್ಗೆ ಆಗಿದೆಯಾ ಸರ್? ಭಜನೆ ಕಲಿಯುಗದಲ್ಲಿ ಮಾಡಲೇಬೇಕಾದಂತಹ ಪ್ರಾಥಮಿಕ ಹಂತದ ನಮ್ಮ ಜವಾಬ್ದಾರಿ. ಅದು ಭಗವಂತನಿಗೆ ಕೃತಜ್ಞತೆ ಧನ್ಯತೆಯನ್ನು ಸಲ್ಲಿಸುವಂಥದ್ದು ಭಜನೆ. ಇವತ್ತು ಯಾವುದೇ ವೇದಿಕೆಯಲ್ಲಿ ಭಗವಂತನ ಆಲಯ ಇರಲಿ, ಗುಡಿ ಮಂದಿರಗಳಿರ್ಲಿ, ಅದು ನಮ್ಮ ಮನೆಯಲ್ಲೇ ಇರಬಹುದು. ಅಲ್ಲಿ ಭಜನೆಗೆ ಪ್ರಥಮ ಆದ್ಯತೆ, ನಮ್ಮ ಪ್ರಥಮ ಕರ್ತವ್ಯವೇ ಭಜನೆ ಅಂತ. ಅದಕ್ಕೆ ನಮಗೆ ಒತ್ತಿ ಹೇಳಿದ್ದಾರೆ ದಾಸರು ಅಥವಾ ಹಿರಿಯರು ಒತ್ತಿ ಹೇಳಿದ್ದಾರೆ. ಕಲಿಯುಗದಳು ಹರಿನಾಮವ ಭಜನೆ ಮಾಡಿದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ ಅಂತ. ಕುಲಕೋಟಿಗಳು, ನಮ್ಮ ಕುಲ, ನಮ್ಮದ ಏನು ಸಂಪ್ರದಾಯ ಇದೆ, ಇದು ಉದ್ಧಾರ ಆಗಬೇಕು, ನೀನು ಭಜನೆ ಮಾಡು. ನಾಮ ಸಂಕೀರ್ತನೆ ಒಂದೇ. ಹಾಗಾಗಿ ಇದು ಅಗತ್ಯವಾಗಿ ಮಾಡಬೇಕಾದ್ದು. ಅಂದ್ರೆ ಖಂಡಿತ ನೀವು ಹೇಳಿದ್ದು ಸರಿ. ಸಂಗೀತ ಸಾಹಿತ್ಯದ ಅರಿವಿಲ್ಲದಿದ್ರೂ ಕೂಡ ನಾವು ಭಜನೆಯನ್ನ ಮಾಡಬೇಕು ಅಂತ, ಹರಿ ಒಲಿತಾನೆ ನಮಗೆ ಅಂತ ಹೇಳಿದ್ರಿ ನೀವು. ಹಾಗೆ ಸರಿ, ನಾನೀಗ ಕೇಳ್ತಾ ಇದ್ದೇನೆ ಸರ್, ಯಾಕಂದ್ರೆ ಈಗಿನ ಪ್ರೆಸೆಂಟ್ ಜನರೇಷನ್ ಅನ್ನ ನಾವು ನೋಡ್ತಾ ಇದ್ರೆ, ಮೊದಲು ಹೇಗಿತ್ತು ಅಂತಂದ್ರೆ ಮನೆಗಳಲ್ಲಿ ಒಂದು ಭಜನೆ ಅನ್ನೋದು ರೂಢಿ, ನಮ್ಮ ದಿನನಿತ್ಯದ ಒಂದು ರೂಢಿ, ಅದು ಬಳಕೆಯಲ್ಲಿ ಇದ್ದದಂಥದ್ದು. ಆದ್ರೆ ಈಗ ನೋಡಿದ್ರೆ ಯಾವ ಹೊತ್ತಿಗೆ ನಾವು ಏನ್ ಮಾಡ್ತೇವೆ ಅನ್ನೋದೇ ನಮ್ಗೆ ಪರಿವಿಲ್ಲ.
ಹಾಗಾಗಿ ಭಜನೆ ನಶಿಸ್ತಾ ಇದೆ ಒಂದ್ ಕಡೆ, ನೀವು ಉಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಸರ್. ಅದಕ್ಕಿಂತಲೂ ಹೊರತಾಗಿ ನಮ್ಮ ಮನೆಯಲ್ಲಿ ಆ ಭಜನೆಗಳು ನಡೀತಾ ಇದ್ವಲ್ಲ, ಅಲ್ಲಿ ಒಂದು ಸೃಷ್ಟಿ ಆಗ್ತಾ ಇದ್ದಂತಹ ಧನಾತ್ಮಕತೆ ಅದು ಎಲ್ಲಿ ಎಲ್ಲ ಕಡೆಯಲ್ಲೂ ನಶಿಸ್ತಾ ಇದೆ. ಆ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಸಿಗ್ತಾ ಇಲ್ಲ ಅನ್ನುವ ಈ ಹೊತ್ತಲ್ಲಿ ಈ ನಶಿಸ್ತಾ ಇರುವ ಭಜನೆಯನ್ನ ಮತ್ತೆ ಉಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಈ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಭಜನೆ ಪ್ರತಿ ಮನೆಯಲ್ಲಿ ಆಗಬೇಕಾದ್ದು. ಹಿಂದೆ ಇತ್ತು, ಸಂಪ್ರದಾಯದಲ್ಲಿ ಆಗ್ತಾ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಮೊದಲು ಕೂಡು ಕುಟುಂಬ ಇತ್ತು, ಜಾಯಿಂಟ್ ಫ್ಯಾಮಿಲಿ. ಈಗ ಇಲ್ಲ. ಈಗ ಇಬ್ರು ಮಕ್ಕಳು ಉದ್ಯೋಗ ಕಲ್ತು ಉದ್ಯೋಗಕ್ಕೆ ಹೋದ್ರು ಮತ್ತೆ ಇಬ್ಬರೇ ಉಳ್ಕೊಳ್ಳೋದಲ್ಲಿ. ಆಗ ವಯಸ್ಸಾಗಿರ್ತದೆ, ತುಂಬಾ ಎಲ್ಲದ ವಿಷಯದಲ್ಲೂ ಕಷ್ಟ ಇರ್ತದೆ. ಹಾಗಾಗಿ ಆ ಕೂಡು ಕುಟುಂಬ ಇದ್ದಾಗ ಪ್ರತಿ ಮನೆಯಲ್ಲಿ ಕೂಡ ಈ ಸಂಪ್ರದಾಯದ ಭಜನೆ ಆಗ್ತಾ ಇತ್ತು. ಆಗ ಯಾರು ಒತ್ತಾಯಪೂರ್ವಕವಾಗಿ ನೀನು ಮಾಡು ಅವರು ಮಾಡು ಅಂತ ಹೇಳಬೇಕಾಗಿದ್ದಿಲ್ಲ. ಈಗ ಇಲ್ಲ, ಈಗ ಅಂಥದ್ದಿಲ್ಲ. ಆದ ಕಾರಣ ಅಲ್ಲಿ ಅವರಿಗೆ ಸಮಯವನ್ನ ಕೂಡ ಕಳಿಬೇಕು, ಏನಾದರೂ ಸದ್ವಿನಿಯೋಗ ಆಗಬೇಕು ಅಂತ ಅವರೆಲ್ಲರೂ ಇಂತಹ ಭಜನೆಯ ಕಾರ್ಯಕ್ರಮ ಎಲ್ಲಿ ಆಗ್ತದೆ ಅಥವಾ ಪ್ರವಚನಗಳು ಅಥವಾ ಧಾರ್ಮಿಕ ವಿಚಾರಗಳು, ಪೂಜೆ ಪುರಸ್ಕಾರಗಳು ಏನು ಆಗ್ತದೆ ಅಲ್ಲೆಲ್ಲ ಇಂತಹ ಹಿರಿಯರು ಬಂದು ಕೂತ್ಕೊಳ್ತಾರೆ. ಇವಾಗ ಭಜನೆಯಲ್ಲಿ ಕಾಣುವಂಥದ್ದು ಹಿರಿಯರೇ ಜಾಸ್ತಿ. ಮಕ್ಕಳಂದ್ರೆ ಶಾಲೆ, ಅವ್ರಿಗೆ ಏನು ಗೊತ್ತಿರುವುದಿಲ್ಲ. ಆಗ ಇಂಥದ್ದೇನಾದ್ರೂ ಕಲಿಸಿಕೊಡ್ತಾರೆ ಅಂತಾದ್ರೆ ಅಲ್ಲಿ ಬರ್ತಾರೆ, ಕಲಿತಾರೆ, ಒಂದಷ್ಟು ಸಮಯ ಮಾಡ್ತಾರೆ, ಮತ್ತೆ ಅವರು ವಿದ್ಯಾಭ್ಯಾಸ ಉದ್ಯೋಗದಲ್ಲಿ ಮುಂದುವರಿತಾ ಅದರಿಂದ ಸ್ವಲ್ಪ ದೂರ ಆಗ್ತಾರೆ. ಆದ್ರೆ ನಾವು ಇದನ್ನು ಮಾಡಬೇಕಾದ್ದು ನಮ್ಮ ಮನೆಯಲ್ಲೇ. ನಮ್ಮ ತಾಯಿ, ನಾವು ಮನೆಯ ಸದಸ್ಯರೆಲ್ಲ ನಮ್ಮ ದಿನನಿತ್ಯದ ಕೆಲಸವನ್ನ ಬದಿಗಿರಿಸಿ ಸಾಯಂಕಾಲ ಒಂದು ಅರ್ಧ ಗಂಟೆ ದೀಪವನ್ನ ಉರಿಸಿ ಅಲ್ಲಿ ಒಂದಷ್ಟು ಕೀರ್ತನೆಗಳ ನಾಮವನ್ನ ಹಾಡಿದ್ರೆ ನಮ್ಮಲ್ಲಿ ಒಂದು ಕೌಟುಂಬಿಕ ಸಾಮರಸ್ಯ ಗಟ್ಟಿ ಆಗ್ತದೆ, ಐಕ್ಯಮತ್ಯ ಬರ್ತದೆ. ಅದಕ್ಕೋಸ್ಕರವಾಗಿ ಹಿಂದಿನವರು ಮಾಡ್ತಾ ಇದ್ರು. ಆಗ ಎಲ್ಲರಿಗೂ ಕೂಡ ಆ ದೇವರು ಕೂಡ ಒಂದೇ ರೀತಿಯ ಅನುಗ್ರಹವನ್ನ ಮಾಡ್ತಾ ಇದ್ದ. ಆಗ ಒಡಕು ಇರ್ಲಿಲ್ಲ, ಭಜನೆಯಿಂದ ವಿಭಜನೆ ಇಲ್ಲ ಅಂತ ಹೇಳುವಂಥದ್ದು ಅದೇ. ಎಲ್ಲರೂ ಒಗ್ಗಟ್ಟಿಂದ ಕೂತು ಭಜನೆ ಮಾಡಿದ್ರೆ ದೇವರ ಅನುಗ್ರಹವೂ ಸಿಗ್ತದೆ, ಅಲ್ಲಿ ಯಾವುದೇ ಘರ್ಷಣೆ ಬರುವುದಿಲ್ಲ, ಒಮ್ಮತವೂ ಬರ್ತದೆ, ವಿಭಜನೆಗೆ ಕಾರಣವೇ ಇಲ್ಲ. ಹಾಗೆ ಭಜನೆಯಲ್ಲಿ ವಿಭಜನೆ ಇಲ್ಲ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ನಾವೇ ಮಾಡಿಕೊಳ್ಬೇಕು. ಅದು ಆಗ್ತಾ ಇತ್ತು, ಈಗ ಅದು ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ವಿಭಜನೆ ಆಗಿದೆ. ಈಗ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಂಗಿ ಅದೆಲ್ಲ ಬೇರೆ ಬೇರೆ ಆಗಿ ಹೋಗಿದೆ, ಅಂಥದ್ದಿಲ್ಲ. ಈಗ ಅದನ್ನ ಮನಗಂಡು ಇವತ್ತು ಯಾರು ಆಸಕ್ತರಿದ್ದಾರೆ, ಈಗ ತುಂಬಾ ಯುವಕ ಮಂಡಲಗಳು, ಯುವತಿ ಮಂಡಲಗಳು ಇಂಥದ್ದೆಲ್ಲ ಸೃಷ್ಟಿಯಾಗಿದೆ ಅಲ್ಲಲ್ಲಿ. ಮತ್ತೆ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಆಗಲಿ ಮಂದಿರಗಳಲ್ಲಿ ಕೂಡ ಒಂದು ಸಂಘಟನೆ ನಿರ್ಮಾಣ ಆಗ್ತಾ ಇದೆ. ಆ ಮೂಲಕವಾಗಿ ಅವರು ಆಸಕ್ತಿ ವಹಿಸಿ ನಮಗೆ ಇಲ್ಲಿ ಸಂಪ್ರದಾಯದ ಹಿಂದಿನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಮನಗಂಡು ಅದರಲ್ಲಿ ಅತ್ಯಂತ ಸುಲಭವಾದಂತಹ ಭಜನೆಯನ್ನು ಆಯ್ದುಕೊಂಡು ಭಜನೆ ಕಲಿಸುವವರು ಯಾರಿದ್ದಾರೆ ಅಥವಾ ಹಾಡುವವರು ಯಾರಿದ್ದಾರೆ ಅವರನ್ನ ಸಂಪರ್ಕಿಸಿಕೊಂಡು ಕಲಿಬೇಕು ಅನ್ನುವಂತ ಪ್ರಯತ್ನದಲ್ಲಿ ಅಲ್ಲಲ್ಲಿ ತೊಡಗಿಕೊಂಡದ್ದು ಈ ಒಂದು ಭಜನಾ ಮಂಡಳಿಗಳು. ಹಾಗಾಗಿ ನಮ್ಮನ್ನ ಕರೆದ್ರು, ಅದು ಯಾವುದೋ ಭಗವಂತನ ಪ್ರೇರಣೆ ಇರಬಹುದು, ದಾಸ ಸಾಹಿತ್ಯದಲ್ಲಿ ಹಾಡುಗಳನ್ನ ಕೇಳ್ತಾ ಇದ್ರು ಅವರು, ಅದನ್ನ ಗುರುತಿಸಿಕೊಂಡು ನೀವು ಕಲಿಸಿಕೊಡಬಹುದು ಅಂತ ಪ್ರಾರಂಭದಲ್ಲಿ ಕೇಳಿದ್ರು. 2009ನೇ ಇಸವಿಯಲ್ಲಿ ಆದಂತಹ ಒಂದು ಪ್ರಕರಣ. ಒಬ್ರು ಕೇಳಿದ್ರು, ನೀವು ಹಾಡ್ತೀರಿ, ನಮಗೆ ಕಲಿಸಿಕೊಡ್ಬಹುದು ಅಂತ. ಧಾರಾಳ, ನಮಗೆ ಗೊತ್ತಿದ್ದನ್ನ ಕಲಿಸಿಕೊಡ್ತೇವೆ, ನಾವು ತುಂಬಾ ಸಂಗೀತ ಜ್ಞಾನಿಗಳೆಲ್ಲ, ಅದನ್ನ ನಮಗೆ ಗೊತ್ತಿದ್ದನ್ನ ಕಲಿಸಿಕೊಡ್ತೇವೆ ಅಂತ ಅಲ್ಲಿ ಶುರುವಾಯಿತು. ಆಗ ಒಂದು 10 ತಾಯಂದಿರನ್ನು ಸೇರಿಸಿದ್ರು, ಅಲ್ಲಿ ಹೋಗಿ ಹೇಳಿಕೊಟ್ಟೆವು. ಹಾಗೆ ಅದನ್ನು ನೋಡಿ ಇನ್ನೊಂದು ಮಂಡಳಿ, ಹಾಗೆ ಇನ್ನೊಂದು ಮಗದೊಂದು, ಹಾಗೆ ಬೆಳೀತಾ ಹೋಯಿತು. ಒಂದು ಮಂದಿರದಲ್ಲಿ, ಒಂದು ದೇವಸ್ಥಾನದಲ್ಲಿ ಕ್ಷೀಣಗೊಳ್ಳುವಂತಹ ಸಂದರ್ಭದಲ್ಲಿ ಇಂತಹ ಆಸಕ್ತಿಯನ್ನ ವಹಿಸಿಕೊಂಡು ಯುವತಿ ಮಂಡಲವೋ ಯುವಕ ಮಂಡಲವೋ ಅಥವಾ ಯಾವುದೋ ಕ್ಲಬ್ಗಳೋ ಸಂಘ ಸಂಸ್ಥೆಗಳು ಆಸಕ್ತಿಯಿಂದ ಈ ಸಂಪ್ರದಾಯದ ಭಜನೆಯನ್ನ ಅಥವಾ ಸಂಸ್ಕೃತಿ ಸಂಬಂಧಪಟ್ಟ ವಿಚಾರವನ್ನು ಯಾರಾದರೂ ತಿಳಿ ಹೇಳುದಿದ್ರೆ ಅದಕ್ಕೆಲ್ಲ ಇಂಥ ಮಕ್ಕಳನ್ನು ಕಳಿಸೋದು, ತಾಯಂದಿರನ್ನು ಕಳಿಸೋದು, ಅಥವಾ ನಾವು ಸ್ವತಃ ಮಹನೀಯರು ಬಂದು ಕೂತ್ಕೊಳ್ಳೋದು, ಇಂಥದ್ದು ನಡೀತಾ ಇತ್ತು. ಅಲ್ಲಿ ಕಲಿಸಿಕೊಟ್ಟು ಮುಂದೆ ಬೆಳೆದದಂತೂ ಈ ಭಜನಾ ಪ್ರಕ್ರಿಯೆ ಈಗ ಬೆಳೆದು ತುಂಬಾ ವಿಸ್ತಾರಗೊಂಡಿದೆ. ಅನೇಕರು ಭಜನೆಯನ್ನ ಕಲಿಸಿಕೊಡ್ತಾ ಇದ್ದಾರೆ. ನಾವುಗಳಂತೂ ಇಡೀ ಸಾಮಾನ್ಯವಾಗಿ ಎಲ್ಲಿ ಕರೀತಾರೆ ಅಲ್ಲಿ ಹೋಗಿ ಭಜನೆಯನ್ನ ಕಲಿಸಿಕೊಡ್ತಾ ಇದ್ದೇವೆ. ಹೌದು, ಹಾಗಾದ್ರೆ ಭಜನೆಯನ್ನ ಕಲಿಸಿಕೊಡುವ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಯಾಕಂದ್ರೆ ಈ ಭಾಗ ಅಲ್ಲ, ನೀವು ಗಡಿನಾಡ ಕನ್ನಡಿಗರು ಸರ್, ನಾನು ಹೇಳ್ತಾ ಇರೋದು. ಆಗ ಕಾಸರಗೋಡಿನಲ್ಲಿ ಈ ಭಜನೆಗೆ ಯಾವ ರೀತಿಯ ಮಹತ್ವ ಇದೆ ಅಂತ? ಕಾಸರಗೋಡಲ್ಲಿ ಎಲ್ಲ ಕಡೆನೂ ಇದೆ. ಕಾಸರಗೋಡು ಎಂಬುದು ಈಗ ಕೇರಳ ಆಗಿದ್ರೂ ಕೂಡ ಅದು ನಮ್ಮ ದಕ್ಷಿಣ ಕನ್ನಡಕ್ಕೆ ಹೊಂದಿಸಿಕೊಂಡಿರುವಂತಹ ಒಂದು ಬೇರೆ ಆದಂತಹ ಒಂದು ತಾಲೂಕು, ಒಂದು ಗ್ರಾಮವೂ ಆಗಿರಬಹುದು. ಆದ್ರೆ ಅದು ಕನ್ನಡವೇ ಪೂರ್ತಿ. ನಾವು ಕಾಸರಗೋಡಿನ ಉತ್ತರಕ್ಕೆ ಬಂದ್ರೆ ಕನ್ನಡ ಇದೆ, ದಕ್ಷಿಣಕ್ಕೆ ಹೋದ್ರೆ ಮಲಯಾಳ ಇದೆ. ಆದ್ರೆ ಈಗ ಕೇರಳ ಅಂತ ಹೇಳುವಾಗ ಅದು ನಿರ್ದೇಶನ ಮಾಡಿದೆ, ಎಲ್ಲರೂ ಮಲಯಾಳ ಕಲಿಬೇಕು ಅಂತ. ಅದೇನೇ ಇರಲಿ, ಅದು ನಮಗೆ ಸಂಬಂಧಪಟ್ಟದ್ದು. ಆದ್ರೆ ಅಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಮಲ ತಿರುಪತಿ ದೇವಸ್ಥಾನ ಅನ್ನುವಂತಹ ತಿರುಪತಿ ದೇವಸ್ಥಾನದ ಭಜನೆಗೋಸ್ಕರವಾಗಿ ನಿರ್ಮಾಣಗೊಂಡಂತ ಒಂದು ಸಂಸ್ಥೆ, ಅದು ದೇವಸ್ಥಾನದೇ, ದೇವಾಲಯದೇ. ಅದು ಒಂದು ಪ್ರಚಾರವನ್ನ ಕೈಗೊಂಡಿತು ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ 2009ರಲ್ಲಿ. ಆಗ ಭಜನಾ ಸ್ಪರ್ಧೆಯನ್ನ ಇಟ್ಟುಕೊಂಡಿತು ತಿರುಪತಿಯಿಂದ.
ಯಾಕಂದ್ರೆ ಭಜನಾ ಸಂಘಟನೆಯನ್ನು ಬಲಿಷ್ಠ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ. ಅದರಲ್ಲೂ ಕೂಡ ದಾಸ ಸಾಹಿತ್ಯವನ್ನ ಹೇಳಬೇಕು. ಒಟ್ಟಾರೆ ಏನೇನೋ ಸಾಹಿತ್ಯ ಸಿನಿಮಾ ಶೈಲಿಯಲ್ಲೋ ಹಾಡ್ತಾರೆ, ಅದಾಗಬಾರ್ದು ಅಂತ ಹೇಳಿ ಅವರು ಅದನ್ನ ಶುರು ಮಾಡಿದ್ರು. ಅದು ಇಡೀ ಕರ್ನಾಟಕದಾದ್ಯಂತ ಪ್ರಸಾರದಲ್ಲಿತ್ತು. ಆದ್ರೆ ನಮ್ಮ ಕಾಸರಗೋಡಿಗೆ ಏನೋ ಅಚಾನಕ್ ಆಗಿ ಬಂದ್ರು ಅವರು. ಹಾಗೆ ಅವರನ್ನ ಭೇಟಿಯಾದೆವು. ಅವರಲ್ಲಿ ನಮಗೆ ಒಂದು ಭಜನಾ ಸ್ಪರ್ಧೆಗೆ ವ್ಯವಸ್ಥೆ ಮಾಡಿ ಹೇಳಿದ್ರು. ಅಲ್ಲಿ ಒಂದು ದೇವಸ್ಥಾನದಲ್ಲಿ ಸ್ಪರ್ಧೆ ಆಯ್ತು. ಒಂದು ಸೀಮಿತ 10-12 ಮಂಡಳಿಗಳು ಬಂದವು. ಅವ್ರು ಏನೇನೋ ಹಾಡಿದ್ರು, ಒಟ್ಟಾರೆಯಾಗಿ ಭಜನಾ ಕಾರ್ಯಕ್ರಮ ಆಯ್ತು. ಅಲ್ಲಿ ಅವರು ನಮಗೆ ಸೂಚಿಸಿದ್ದು, ನೀವು ಇನ್ನು ಸುಮ್ಮನೆ ಇರೋದಲ್ಲ, ನೀವು ಹಾಡುವಂಥದ್ದು ಹೇಗೂ ಇದ್ದೀರಿ, ಹಾಡ್ತೀರಿ, ಅದು ಜನರಿಗೆ ಮುಟ್ತದೆ. ಆದ್ರೆ ಇನ್ನು ಮಾಡಬೇಕಾದ್ದು ನೀವು ಭಜನೆಯನ್ನ ಕಲಿಸಬೇಕು. ಆ ನಿಟ್ಟಿನಲ್ಲಿ ಭಜನಾ ತರಗತಿಯನ್ನ ಮಾಡಬೇಕು. ಅಲ್ಲಲ್ಲಿ ದೇವಸ್ಥಾನಗಳನ್ನ ಸಂಪರ್ಕಿಸಿ, ಶಾಲೆಯನ್ನ ಸಂಪರ್ಕಿಸಿ ಭಜನಾ ತರಗತಿಯನ್ನ ಕೊಟ್ಟು ಒಂದೊಂದು ತಂಡವನ್ನ ನಿರ್ಮಾಣ ಮಾಡಿ ತಿರುಪತಿಗೆ ಕಳುಹಿಸಿಕೊಡಿ, ಅವರಿಗೆ ಭಜನಾ ಸೇವೆಗೆ ವ್ಯವಸ್ಥೆ ಮಾಡ್ತೇವೆ, ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಈ ಕಾಸರಗೋಡಲ್ಲಿ ಶುರುವಾದ್ದು. ದಾಸ ಸಾಹಿತ್ಯ ಪ್ರಾಜೆಕ್ಟ್ ಬಂದದೇ ಕಾಸರಗೋಡಿಗೆ. ಅಲ್ಲಿಂದ ವಿಸ್ತಾರಗೊಂಡು ಇವತ್ತೆಲ್ಲ ಎಲ್ಲಾ ಕಡೆ, ದಕ್ಷಿಣ ಕನ್ನಡ, ಉಡುಪಿ ಎಲ್ಲಾ ಕಡೆನೂ ಇದೆ. ನಿಮ್ಮ ಅದೃಷ್ಟನೂ ಇರಬಹುದೇನೋ ಏನೋ, ಅದು ದೇವರು ತಿರುಪತಿಯ ಶ್ರೀನಿವಾಸ ನಮ್ಮನ್ನ ಕರೆದಿರಬಹುದು. ಯಾಕಂದ್ರೆ ಅವನ ಹಾಡನ್ನೇ ಫಸ್ಟಿಗೆ ನಮಗೆ ಅರಿವಿಲ್ಲದಂತೆ ಹಾಡಿದ್ದು, ಏನು ರಾಗ ಏನು ಗೊತ್ತಿರ್ಲಿಲ್ಲ, ಒಟ್ಟು ಹಾಡಿದೆವು. ತುಂಬಾ ಯಶಸ್ವಿ ಆಯಿತು, ಜನರಿಗೆ ತಲುಪಿತು. ಆದ್ರಿಂದಾಗಿ ಅದನ್ನು ಶ್ರೀನಿವಾಸ ಗುರುತಿಸಿಕೊಂಡು ನಮ್ಮನ್ನ ಆಹ್ವಾನಿಸಿದ್ದು ಏನೋ ಇರಬಹುದು. ನಿಮ್ಗೆ ಒಳ್ಳೇದು ಬೆಟ್ರು. ಖಂಡಿತ. ಆಯ್ತು ಸರ್, ನೀವು ಮಾತಾಡ್ತಾ ಇದ್ರೆ ಇನ್ನೊಂದು ಭಜನೆಯನ್ನ ಕೇಳಬೇಕು ನಿಮ್ ಕಡೆಯಿಂದ ಅಂತ ಅನಿಸ್ತಾ ಇದೆ. ಯಾವ ಭಜನೆಯನ್ನ ಹಾಡ್ತೀರಿ ಸರ್ ನಮಗೆ? ನಾನೀಗ ತಿರುಪತಿಯ ಶ್ರೀನಿವಾಸನ್ನೇ ಹೇಳಿದೆ. ಅದು ತುಂಬಾ ಜನರಿಗೆ ತಲುಪಿರುವಂತಹ ಹಾಡು, ಎಲ್ಲರೂ ಕೇಳಿರ್ತಾರೆ. ಆದ್ರೂ ನೀವು ಹೇಳಿದ್ರಿ ಅಂತ ಅದನ್ನ ಹಾಡ್ತೇನೆ. ಕೇಳಿದ್ರು ಭಜನೆಯನ್ನ ಕೇಳ್ತಾ ಇದ್ರೆ ಸಿಗುವಂತಹ ಒಂದು ಹುರುಪೇ ಬೇರೆ ಸರ್. ಖಂಡಿತ ಖಂಡಿತ. ಸರಿ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣ ಕರುಣ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಅಳಗಿರಿಯಿಂದಲೇ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ, ಕೊಳಲನೂದುವುದು ಚಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ, ಈಡಿಲ್ಲ ನಿನಗೆ ಶ್ರೀಕಾಂತ, ಈರೇಳು ಲೋಕಕಾನಂತ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಪಾಪ ವಿನಾಶಿನಿ ಸ್ನಾನ ಹರಿ ಪಾದೋದಕವೇ ಪಾನ, ಕೋಪ ತಾಪಗಳು ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ ಧ್ಯಾನ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ. ಎಂಥ ಶಕ್ತಿ ಇದೆ ಸರ್ ದಾಸ ಸಂಕೀರ್ತನೆಗೆ, ಎಂಥ ಶಕ್ತಿ, ಅಗಾಧವಾದ ಶಕ್ತಿಗಳು ತುಂಬಿಕೊಂಡಿದೆ ಅದರಲ್ಲಿ. ನೀವು ಹಾಡ್ತಾ ಇದ್ರೇನೆ ಆ ಒಂದು ಏನು ವೈಬ್ರೇಷನ್ ಅಂತ ಹೇಳ್ತಾರಲ್ಲ, ಅದು ನಮಗೆ ಫೀಲ್ ಆಗುತ್ತೆ ಸರ್. ಭಗವನ್ನಾಮ ಸಂಕೀರ್ತನೆ ಹೇಳ್ತಾರೆ ಅದಕ್ಕೆ. ಸ್ವತಃ ಭಗವಂತನೇ ದಾಸರ ಆಂತರ್ಯದಲ್ಲಿ ಇದ್ದುಕೊಂಡು ಅವರ ಹಸ್ತ ಮುಖಾಂತರವಾಗಿ ಕೊಟ್ಟಂತಹ ಸಾಹಿತ್ಯ, ಅದಕ್ಕೆ ದಾಸ ಸಾಹಿತ್ಯ ಅಂತ ಹೇಳುದು. ಅವರು ಬರೀತಾ ಇರ್ಲಿಲ್ಲ, ಹೇಳ್ತಾ ಹೋಗ್ತಾ ಇದ್ರು. ಯಾರು ಅದನ್ನು ಕೇಳಿ ಕೇಳಿ ಮತ್ತೆ ಬರ್ದಿಟ್ಟಂತಹ ಸಾಹಿತ್ಯ. ಅವರು ಹಾಡಿದೆಷ್ಟೋ ಅದೆಷ್ಟೋ ಇರಬಹುದು. ಅದಕ್ಕೆ ಭಗವನ್ನಾಮ ಸಂಕೀರ್ತನೆ ಅದು ಹಾಡಿಸ್ತದೆ ಜನರನ್ನ, ಆ ಕಡೆಗೆ ಅದು ಇಳೀತದೆ. ಆ ಒಂದು ಶಕ್ತಿ ದಾಸ ಸಾಹಿತ್ಯಕ್ಕಿದೆ. ವಿದ್ಯಾಭೂಷಣರು ಮಾಡಿದ್ದು, ನರಸಿಂಹನಾಯಕರು ಮಾಡಿದ್ದು, ಇವರೆಲ್ಲ ಮಾಡಿದ್ದದೆ. ಅಂದ್ರೆ ಅವರು ಹಾಡಿದ ಪಿಳ್ಳಂಗೋವಿಯ ಇರಬಹುದು, ಮಧುಕರ ವೃತ್ತಿ ಇರಬಹುದು, ಇದೆಲ್ಲ ಜನರಿಗೆ ಹೇಗೆ ಇಷ್ಟ ಆಯ್ತು ಅಂದ್ರೆ ಅದರಲ್ಲಿ ಆ ದಾಸರ ಭಗವಂತನ ಶಕ್ತಿ, ಭಕ್ತಿ ಎಲ್ಲ ಇದು ಇದೆ. ಹೌದು, ನಿಜವಾಗ್ಲೂ
ಒಂದ್ಸಲ ರೋಮಾಂಚನ ಆಗುತ್ತೆ ಅದನ್ನ ಕೇಳ್ತಾ ಇದ್ರೆ ನಮಗೆ. ನಾವೇ ಕಳೆದೋಗ್ಬಿಡ್ತೀವಿ ಸರ್. ಸರ್ ನೀವು ಅಂದ್ರೆ ಭಜನೆ ಅಂದ್ರೆ ದೇವರ ನಾಮಸ್ಮರಣೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡವ್ರು ನೀವು. ಇದಕ್ಕೇನಾದ್ರೂ ಶುದ್ಧಾಚಾರಗಳನ್ನ ಪಾಲಿಸ್ತೀರಾ ಸರ್ ನೀವು ಹೇಗೆ? ವೈಯಕ್ತಿಕವಾಗಿ ನಾವು ಯಾವುದನ್ನೇ ಕೀರ್ತನೆಯನ್ನ ಹಾಡಬೇಕಾದ್ರೆ ಅದು ಮೊದಲು ಆ ಸಾಹಿತ್ಯವನ್ನ ನೋಡ್ಕೊಳ್ಬೇಕು. ಅದು ಏನು ಸಂದೇಶವನ್ನ ಕೊಡುತ್ತದೆ. ಒಂದು ಭಕ್ತಿ ಇದೆ, ನೀತಿ ಇದೆ, ವೈರಾಗ್ಯ ಇದೆ, ಜ್ಞಾನ ಇದೆ. ದಾಸ ಸಾಹಿತ್ಯ ಅನ್ನೋದು ಜ್ಞಾನ ಸಂಪಾದನೆಗೆ. ಹಾಗಾಗಿ ಅದರಲ್ಲಿ ಯಾವುದನ್ನ ಮನಗಂಡು ದಾಸರು ಅಲ್ಲಿ ರಚಿಸಿದ್ದಾರೆ ಅದನ್ನು ನೋಡ್ಕೊಂಡು ನಾವು ಸಂಯೋಜನೆ ಮಾಡುವಂಥದ್ದು. ಆಗ ಅಲ್ಲಿ ಭಾವಭಕ್ತಿ ಸಮ್ಮಿಳಿತ ಆಗ್ತದೆ. ಸಂಗೀತವು ಸೇರಿದಾಗ ಅದಕ್ಕೊಂದು ಶಕ್ತಿ ತನ್ನಿಂತಾನೇ ಬರ್ತದೆ. ಮುಖ್ಯವಾಗಿ ಸಾಹಿತ್ಯವನ್ನ ನೋಡಿಕೊಂಡು ನಾವು ಹಾಡುವಂಥದ್ದು, ಆಯ್ಕೆ ಮಾಡುವಂಥದ್ದು ಕೂಡ. ಅಂಥದ್ರಲ್ಲಿ ದಾಸ ಸಾಹಿತ್ಯವೇ ಇವತ್ತು ನಮಗೆ ಹೆಚ್ಚು ಪ್ರೀತಿ ಆಯಿತು. ಓಕೆ, ಹಾಗಲ್ಲ ನಾನು ಕೇಳ್ತಿರೋದು ಮಡಿಯ ವಿಚಾರಕ್ಕೆ ಬರೋದು. ಮಡಿಯ ವಿಚಾರದಲ್ಲಿ ಏನೂ ಇಲ್ಲ. ಭಜನೆ ಅನ್ನುವಂಥದ್ದು ಎಲ್ಲಾ ಯಾವುದೇ ಅತ್ಯಂತ 6 ವಯಸ್ಸಿಂದ 60 ವಯಸ್ಸಿನವರೆಗೂ ಯಾರೂ ಹಾಡಬಹುದು. ನಾನು ಕೂಡ ಹಾಗೆ ಆಯ್ಕೆ ಮಾಡುವಂಥ ಸಾಹಿತ್ಯವನ್ನ ಶುದ್ಧಾಚಾರ ಏನಿಲ್ಲ, ಅದರ ಸಾಹಿತ್ಯವನ್ನು ಅರ್ಥೈಸಿಕೊಂಡು ಆ ರೀತಿಯಾಗಿ ನಾವು ಅದನ್ನು ಸಮರ್ಪಣೆ ಮಾಡುವಂಥದ್ದು ಮಾತ್ರ. ಭಜನೆ ಅಂತ ಹೇಳಿದ್ರೆ ನಾವು ಮಾಡುವಾಗ ಮಡಿಯಲ್ಲಿ ಇರಬೇಕು, ಶುದ್ಧವಿರಬೇಕು. ಏನೋ ಅಮಲು ಪದಾರ್ಥವನ್ನು ಸ್ವೀಕರಿಸಿಯೋ ಅಥವಾ ಸ್ನಾನ ಮಾಡದೆಯೋ, ಮೈ ಶುಭ್ರ ಇರಬೇಕು, ಶುಭ್ರ ವಸ್ತ್ರ ಇರಬೇಕು, ಶುಭ್ರ ಮನಸ್ಸು ಬೇಕು, ಅದು ಖಂಡಿತ ಬೇಕು. ಮತ್ತೆ ಅಲ್ಲಿ ಭಜನೆ ಅಂತ ಹೇಳಿದ್ರೆ ಒಂದು ದೀಪಕ್ಕೆ ಪ್ರಾಧಾನ್ಯತೆ. ಆ ದೀಪವನ್ನ ಪ್ರಜ್ವಲಿಸಿದ್ರೆ ಆ ದೀಪದಲ್ಲೇ ಭಗವಂತ ಇದ್ದಾನೆ ಅಂತ. ಇವತ್ತು ನಮ್ಮ ಹೊಟ್ಟೆಯಲ್ಲಿ ಕೂಡ ವೈಶ್ವಾನರ ಅಂತ ಹೇಳುದು, ವೈಶ್ವಾನರ ಅಗ್ನಿ ಅಂತ. ಹಾಗೆ ನಾವು ತಿಂದದ್ದು ಜೀರ್ಣ ಆಗುವಂಥದ್ದು ಅಲ್ಲಿ ಭಗವಂತನೇ ಜೀರ್ಣಿಸುವಂಥದ್ದು. ಅದು ಅಗ್ನಿಯ ರೂಪದಲ್ಲಿ. ಆ ಅಗ್ನಿಗೆ ಅಷ್ಟು ಶಕ್ತಿ ಇದೆ. ಅದು ಕೇವಲ ಬೆಳಕಲ್ಲ, ನಮಗೆ ಕಾಣುವುದಿಲ್ಲ ಅಂತ ಹೇಳಿ ನೋಡ್ಲಿಕ್ಕೆ ಇರುವಂತದ್ದಲ್ಲ. ಆ ಅಗ್ನಿಯಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಅರ್ಥ ಮಾಡಿಕೊಂಡು ಭಗವಂತ ಅಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ಮನಗೊಂಡು ನಾವು ಅದಕ್ಕೆ ಬೇಕಾದಂತಹ ಏನು ಸ್ವಚ್ಛತೆಯ ಅಥವಾ ಮಡಿಯನ್ನ ಕಾಪಾಡಿಕೊಳ್ಳಬೇಕು. ಜ್ಯೋತಿಯಲ್ಲೇ ಭಗವಂತನನ್ನ ಕಂಡು ಹಾಡುವಂಥದ್ದು. ಭಜನೆಗೆ ಜ್ಯೋತಿಯೇ ಮುಖ್ಯ. ಜ್ಯೋತಿಯನ್ನು ಬೆಳಗಿಸಿ ಎಲ್ಲ ಶುಭ ಸಮಾರಂಭವನ್ನು ಶುರು ಅಂದ್ರೆ ಅಲ್ಲಿ ದೇವರ ಪ್ರತಿಷ್ಠಾಪನೆ ಅಂತ ಅರ್ಥ. ಅಲ್ಟಿಮೇಟ್ ಕೊನೆಗೆ ಭಗವಂತನಿಗೆ ಮುಟ್ಟೋದು ನಮ್ಮ ಭಕ್ತಿ ಮಾತ್ರ. ಹಾಗಾಗಿ ವಿಭಿನ್ನವಾದ ಒಂದು ಶುದ್ಧಾಚಾರಗಳೇನು ಬೇಕಾಗಿಲ್ಲ. ಸಾಹಿತ್ಯ ಶುದ್ಧಿ, ಸಾಹಿತ್ಯ ಶುದ್ಧಿ ಬೇಕು. ಓಕೆ, ಆಯ್ತು ಸರ್. ನೀವು ಒಂದು ಮಧ್ವಾಧೀಶ ವಿಠಲದಾಸ ಅನ್ನುವ ಒಂದು ದೀಕ್ಷೆಯನ್ನು ಕೂಡ ಪಡ್ಕೋತೀರಿ ಈ ಭಜನೆಗೆ. ಭಗವಂತ ಕೊಡಿಸಿದಂತಹ ಒಂದು ಏನು ಅನುಷ್ಠಾನ ಪದ್ಧತಿಯಲ್ಲಿ ಇರಬೇಕು. ಆಚಾರ ವಿಚಾರ ಆಗಿರ್ಬೋದು, ಅದನ್ನು ಮತ್ತೆ ಸಾಹಿತ್ಯವನ್ನ ಗಟ್ಟಿ ಮಾಡಿಕೊಳ್ಳಿಕ್ಕೆ ಒಂದು ಅನುಗ್ರಹ ಮಾಡಿದಂತಹ ದೀಕ್ಷೆ ಅದು. ಅದು ಉಡುಪಿಯ ಪಲಿಮಾರು ಶ್ರೀ ವಿದ್ಯಾಧೀಶ ಗುರುಗಳು ನನಗೆ ಅನುಗ್ರಹವನ್ನ ಮಾಡಿದ್ದು 2020 ಜನವರಿ 2ನೇ ತಾರೀಕಿನಂದು ಅನುಗ್ರಹವನ್ನ ಮಾಡಿದ್ದು. ಅವರು ಅವರ ಸರ್ವಜ್ಞ ಪೀಠದಲ್ಲಿ ಕುಳಿತು ಅವರೇ ಮಂತ್ರ ಬೋಧನೆಯನ್ನ ಕೊಟ್ಟು ನಮ್ಮ ಹಸ್ತದ ಮೇಲೆ ಕೈಯನ್ನ ಇಟ್ಟು ಆ ಮೂಲಕವಾಗಿ ನಮಗೆ ಮಂತ್ರವನ್ನ, ಒಂದು ಮೂಲ ಮಂತ್ರವನ್ನ ಹೇಳುತ್ತಾರೆ, ಅಥವಾ ಶ್ಲೋಕ ಅಂತ ಹೇಳಬಹುದು. ಅದನ್ನ ನಾವು ದಿನನಿತ್ಯ ಅದನ್ನ ಒಂದಿಷ್ಟು ಸಲ ಅಂತ ಹೇಳಬೇಕು. ಅದೇ ಒಂದು ದೀಕ್ಷೆ. ಅಲ್ಲಿಗೆ ಏನು ಅನುಗ್ರಹ ಮಾಡ್ತಾರೆ. ಮತ್ತೆಲ್ಲವೂ ಕೂಡ ಆ ಶ್ಲೋಕವನ್ನ ಹೇಳ್ತಾ ಅಥವಾ ಮಂತ್ರವನ್ನ ಹೇಳ್ತಾ ನಮಗೇನೋ ಭಗವಂತನ ಚೈತನ್ಯ ತನ್ನಿಂತಾನೆ ನಮ್ಮೊಳಗೆ ಪ್ರವೇಶಗೊಳ್ಳುತ್ತದೆ. ಆಗ ನಮಗೇನು ಗೊತ್ತಿಲ್ಲದಂತ ಕೂಡ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಅಥವಾ ಯಾರು ತಿಳ್ಕೊಳ್ಬೇಕು ಅಂತಂದ್ರೆ ಯಾರನ್ನಾದ್ರೂ ಸಂಪರ್ಕ ಮಾಡಿ ತಿಳ್ಕೊಳ್ಬಹುದು. ಇಲ್ಲದ್ರೆ ಭಗವಂತನನ್ನ ಧ್ಯಾನಕ್ಕೆ ಹೋಗಿ ನಾವು ಕೇಳಿಕೊಂಡ್ರೆ ನಮಗೆ ಉಲಿಲೂಬಹುದು. ಅಷ್ಟು ಬೇಗ ಉಲಿಯುವುದಿಲ್ಲ ಯಾವುದು ಕೂಡ. ಅಷ್ಟಕ್ಕೆ ನಾವು ಸಾಲದು. ಉಪ್ಪು ಹುಳಿ ಖಾರ ತಿನ್ನುವಂತ ಜೀವ, ತಪ್ಪುಗಳು ಆಗೇ ಆಗುತ್ತವೆ, ಅಷ್ಟು ಪರಿಶುದ್ಧರಲ್ಲ. ಅದಕ್ಕೆ ಒಂದು ದಾರಿಯನ್ನ ತೋರಿಸ್ತಾರೆ. ಅದು ಈ ಮಂತ್ರದ ಗುರುವಿನ ಅನುಗ್ರಹ ಮೂಲಕ, ಗುರುಮುಖೇನವಾಗಿ ಭಗವದ್ ಅನುಗ್ರಹ ಅಂತ. ಭಗವಂತನ ಅನುಗ್ರಹ ಆಗಬೇಕಾದ್ರೆ ಅಥವಾ ಸಾಹಿತ್ಯದಲ್ಲಿ ಇನ್ನಷ್ಟು ನಾವು ತೊಡಗಿಸಿಕೊಳ್ಬೇಕಾದ್ರೆ ಅದು ಅರ್ಥ ಆಗಬೇಕು ನಮಗೆ ಅಂತಾದ್ರೆ ಗುರುವಿನ ಅನುಗ್ರಹ ಬೇಕು. ಅದಕ್ಕೆ ನಮ್ಮನ್ನ ಭಜನಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಗುರುಗಳು, ಇನ್ನಿತರ ನಮ್ಮ ಸ್ನೇಹಿತರು ಅಥವಾ ವಿದ್ವಾಂಸರು ನಮ್ಮನ್ನ ಗುರುತಿಸಿಕೊಂಡು ನಮಗೆ ನೀಡಿದಂತಹ ಅನುಗ್ರಹ ದೀಕ್ಷೆ. ಖಂಡಿತ. ಆಮೇಲೆ ನೀವು ಮಧ್ವಾಧೀಶ ವಿಠಲದಾಸ ರಾಮಕೃಷ್ಣ ಕಾಟುಕೊಕ್ಕೆ ಅನ್ನುವ ಹೆಸರನ್ನ ಪಡಿತೀರಿ. ಸರ್, ಈಗ ದೇವಸ್ಥಾನಗಳಲ್ಲಿ ನೀವು ಹಾಡ್ತೀರಿ ಅಂತ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ಹಾಡ್ತೀರಿ. ಭಜನೆ ಅನ್ನುವಂಥದ್ದು ಫಲಾಪೇಕ್ಷೆ ಅಲ್ಲ. ಹೌದು. ಅಲ್ಲಿ ನಾವು ಕರ್ಮ ಮಾಡುದಷ್ಟೇ. ಭಜನೆ ಹೇಳುವ ಕರ್ಮವನ್ನು ಮಾಡ್ತಾ ಹೋಗುದು. ಏನು ಕೊಡ್ತಾರೆ ಅದು ಭಗವಂತನಿಗೆ ಬಿಟ್ಟಿದ್ದು. ಅದು ಅವರಿಗೆ ಯಾರಿಗೋ ಪ್ರೇರಣೆ ಕೊಟ್ಟು ಏನೋ ಕೊಡ್ತಾರೆ. ಫಲ ಕೊಡಬಹುದು, ಒಂದು ಶಾಲು ಕೊಡಬಹುದು, ಒಂದು ಹಾರ ಹಾಕಬಹುದು, ಹಣ್ಣು ಹಂಪಲು ಕೊಡಬಹುದು, ಸನ್ಮಾನ ಮಾಡಬಹುದು, ಅಥವಾ ಏನೋ ದಕ್ಷಿಣೆ ಇಡಬಹುದು. ಅದು ಅವರ ಚಿತ್ತಕ್ಕೆ ಬಿಟ್ಟದ್ದು. ಅದು ಭಗವಂತನಿಂದ ಪ್ರೇರಿತವಾಗಿ ಸಿಗುವಂಥದ್ದು. ಭಜನೆ ಯಾವತ್ತು ವ್ಯಾಪಾರಕ್ಕೆ ಇದ್ದದಲ್ಲ. ಅಲ್ಲಿ ವ್ಯಾಪಾರ ಭಕ್ತಿಯೇ.
ಭಕ್ತಿಯ ವ್ಯಾಪಾರವೇ. ಭಕ್ತಿಯ ವ್ಯಾಪಾರದಲ್ಲಿ ನಾವು ಧನವನ್ನು ಅಪೇಕ್ಷಿಸ್ಲಿಕ್ಕೆ ಆಗೋದಿಲ್ಲ. ಅದು ಖಂಡಿತ ಅಲ್ಲ. ಭಜನೆ ಅನ್ನುವಂಥದ್ದು ಯಾವತ್ತು ವ್ಯಾಪಾರೀಕರಣ ಆಗಲೂಬಾರದು. ಅದೇ, ಯಾಕಂದ್ರೆ ನಾನು ಅದನ್ನ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಇಷ್ಟು ಈಗ ತಂಡಗಳನ್ನ ಕಟ್ತಾ ಇದ್ದೀರಾ, ತಂಡಗಳು ಎಲ್ಲೆಲ್ಲೂ ಬೆಳೀತಾ ಇದೆ, ಆದ್ರೆ ಅದು ಮತ್ತೆ ಭಜನೆ ಕೂಡ ವ್ಯಾಪಾರೀಕರಣಕ್ಕೆ ಬರಬಹುದಾ ಅನ್ನುವ ಭೀತಿ ನನ್ನಲ್ಲಿ ಇರಬಹುದು, ಬರಲೂಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಮಾಡ್ತಾ ಇಲ್ಲ. ಸಂಗೀತಕ್ಕೆ ಫೀಸ್ ಅಂತ ಇದೆ, ಭರತನಾಟ್ಯಕ್ಕೆ ಯಕ್ಷಗಾನ ಕಲಿಸಿದ್ರೆ ಅದಕ್ಕೊಂದು ಫೀಸ್ ಇಟ್ಕೊಳ್ತಾರೆ. ಇದು ಪೂರ್ತಿ ಭಜನೆ ಅನ್ನುವಂಥದ್ದು ಭಗವಂತನನ್ನ ತಲುಪಲಿಕ್ಕೆ ಪ್ರಾರಂಭದ ಮೆಟ್ಟಿಲು, ಪ್ರಥಮ ಹೆಜ್ಜೆ. ಹೌದು, ಅಂದ್ರೆ ಸುಲಭ ಮಾರ್ಗ, ಸುಲಭ ಸರಳ ಮಾರ್ಗ. ಆ ರೀತಿಯಲ್ಲಿ ಇದನ್ನು ವ್ಯಾಪಾರೀಕರಣ ಮಾಡಬಾರ್ದು ಅನ್ನುವಂಥದ್ದು. ಮತ್ತೆ ಮುಂದೆ ಆಗ್ಬಹುದು ನೀವು ಹೇಳಿದಾಗ. ಮತ್ತೆ ನಾವು ಇದೇನು ಹೇಗೆ ಮಾಡ್ತಾ ಇದ್ದೇವೆ ಅಂದ್ರೆ, ಯಾರು ಕರೀತಾರೆ ಅಲ್ಲಿ ಹೋಗಿ ಭಜನೆ ಕಲಿಸಿ ಕೊಡ್ತೇವೆ. ನಾವು ನಮ್ಮ ವಾಹನದಲ್ಲೋ ಏನೋ ಅನುಕೂಲ ಮಾಡಿಕೊಂಡು ಹೋಗ್ತೇವೆ. ಅದನ್ನ ಅರಿತು ಅವರು ಏನಾದ್ರೂ ಗುರು ಕಾಣಿಕೆಯನ್ನ ಕೊಡ್ತಾರೆ ಹೊರತು ಇದಕ್ಕೆ ಫಿಕ್ಸ್ ಅಂತ ಇಲ್ಲ. ಒಂದು ಹಾಡು ಕೊಟ್ರೆ 100 ಕೊಡಿ, 200 ಕೊಡಿ, ಈ ಪದ್ಧತಿ ಇಲ್ಲ. ಇದುವರೆಗೂ ಇಲ್ಲ. ಭಗವಂತನ ಸ್ತುತಿ ಮಾಡಿದ ತೃಪ್ತಿ ಅಷ್ಟೇ. ಖಂಡಿತ. ಓಕೆ, ಇನ್ನೊಂದು ಪ್ರಶ್ನೆ ಸರ್ ನನ್ನದು. ಯಾಕಂದ್ರೆ ಈಗ ನೋಡಿ, ವಿಷ್ಣು ದೇವಾಲಯ ಇರ್ಬೋದು ಅಥವಾ ಶಿವ ದೇವಾಲಯಗಳಿರ್ಬೋದು, ಭಜನಾ ತಂಡಗಳು ಬರ್ತವೆ. ಅಲ್ಲಿ ಈ ಒಂದು ವಿಷ್ಣು ನಾಮವೋ ಅಥವಾ ಈಶ್ವರನ ಕುರಿತ ಹಾಡುಗಳ ಜೊತೆಗೆ ಈ ಒಂದು ಕೊರಗಜ್ಜನ ಹಾಡುಗಳು, ಮಂತ್ರ ದೇವತೆಯ ಹಾಡುಗಳು ಭಜನೆಯ ರೂಪದಲ್ಲಿ ಅಲ್ಲಿ ಹಾಡಲ್ಪಡ್ತವೆ. ಹಾಗಿರುವಾಗ ಕೆಲವರ ಗೊಂದಲ ಇರುತ್ತೆ. ಅಂದ್ರೆ ಈ ದೇವಸ್ಥಾನದಲ್ಲಿ ಆ ಹಾಡುಗಳನ್ನು ಹಾಡಬಹುದಾ, ಆ ಭಜನೆಯ ಮೂಲಕ ಈ ಹಾಡುಗಳಿಗೆ ಪ್ರಾಶಸ್ತ್ಯವನ್ನ ಕೊಡಬಹುದು ಅನ್ನುವ ಪ್ರಶ್ನೆ ಜನರಲ್ಲಿ ಇದೆ. ನಿಮ್ಮ ಉತ್ತರ ಏನು? ಖಂಡಿತ. ಮುಖ್ಯವಾಗಿ ಯಾವುದೇ ದೇವಸ್ಥಾನಕ್ಕೆ, ಮಂದಿರಕ್ಕೆ ಹೋದ್ರೆ ಅಲ್ಲಿಯ ಸಾನ್ನಿಧ್ಯ ಯಾವುದು ಅಂತ ನೋಡ್ಕೊಳ್ಬೇಕು. ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ನಾವು ಆ ಸಾನ್ನಿಧ್ಯ ಮೂರ್ತಿಯ ಕೃತಿಗಳನ್ನೇ ಹಾಡಬೇಕು, ಸಾಹಿತ್ಯವನ್ನು ಹಾಡಬೇಕು. ನಂಬರ್ 1. ಎರಡನೇದು, ಭಜನೆಗೆ ಒಂದು ಸಂಪ್ರದಾಯ ಅಂತ ಇದೆ. ಪ್ರಾರಂಭದಲ್ಲಿ ಗಣಪತಿ ಸ್ತುತಿಯನ್ನ ಅಥವಾ ಓಂಕಾರ ಅಥವಾ ಜೈಕಾರ, ಈಗ ಧರ್ಮಸ್ಥಳ ಭಜನಾ ಪರಿಷತ್ತು ಅಂತ ಇದೆ, ಅದೊಂದು ನಿರ್ದೇಶನವನ್ನ ಕೊಡುತ್ತದೆ. ಆ ಮೂಲಕವಾಗಿ ಭಜನೆ ಮಾಡಿ ಅಂತ. ಅದನ್ನ ಕಲ್ತವರೇ ನಮ್ಮ ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೆಂದರಲ್ಲಿ ಅವರೇ ಅಲ್ಲಿ ಕಲ್ತಂತಹ ಭಜನಾರ್ಥಿಗಳೇ ಇವತ್ತು ಭಜನೆಯನ್ನ ಮಾಡುವುದು. ಆ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ನಾವು ಓಂಕಾರ ಹೇಳಿ, ದೇವರ ಸ್ತುತಿಯನ್ನ ಹೇಳಿ, ಗಣಪತಿಯ ಹಾಡನ್ನು ಹಾಡುವಂಥದ್ದು. ಗಣಪತಿಯ ನಂತರ ನಾವು ಗುರುವನ್ನ ಕರೆಯುವಂಥದ್ದು. ಗುರು ಮುಖೇನವಾಗಿ ಭಗವಂತನ ಅನುಗ್ರಹ ಆಗಬೇಕು ಅಂತ. ಗಣಪತಿಯನ್ನು ವಿಘ್ನ ನಿವಾರಣೆಗೆ. ಆ ನಂತರದಲ್ಲಿ ಶಾರದೆಯ ಸ್ತುತಿ, ಒಳ್ಳೆಯ ಸರಸ್ವತಿಯ ಸ್ತುತಿ, ಕಂಠದಲ್ಲಿ ಒಳ್ಳೆಯ ಹಾಡನ್ನು ಬರಿಸಬೇಕು ಅಂತ. ಆ ನಂತರದಲ್ಲಿ ಶಿವ, ರುದ್ರದೇವರು ಅಂದ್ರೆ ಮನೋನಿಯಾಮಕ ಅಂತ ಹೇಳುದು. ಮನಸ್ಸು ಇವತ್ತು ಕಂಟ್ರೋಲ್ ಅಲ್ಲಿ ಬರಬೇಕಂದ್ರೆ ಶಿವಾನುಗ್ರಹ ಆಗಬೇಕು. ಆ ನಂತರದಲ್ಲಿ ಹನುಮಂತ ದೇವರು, ನಮಗೆ ಪ್ರಾಣ ಉಸಿರಾಟ, ಅದೇ ಹನುಮಂತ ದೇವರು. ಉಸಿರು ಸರಿ ಇದ್ರೆ ನಮ್ಮ ಹಾಡು ನಿರರ್ಗಳವಾಗಿ ಬರ್ತದೆ. ಆ ನಂತರ ಹನುಮಂತ ದೇವರು. ಆ ನಂತರ ಲಕ್ಷ್ಮಿ ಅಂತ ಹೇಳಿದ್ರೆ ಸಂಪತ್ತು ಆಗ್ತದೆ, ಐಶ್ವರ್ಯ ಆಗ್ತದೆ, ಎಲ್ಲವೂ ನನಗೆ ಅನುಕೂಲ ಮಾಡಿಕೊಡು ಅಂತ ಹೇಳಲಿಕ್ಕೆ. ಆನಂತರ ಶ್ರೀಹರಿಯ ಅನೇಕ ಹಾಡುಗಳು ಇರ್ತದೆ, ಅದು ಬೇರೆ ಬೇರೆ ದಶಾವತಾರ ಇರ್ತದೆ, ಅದು ಹಾಡುಗಳು ಹಾಡು. ಆ ನಂತರ ನಾವು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ದೇವರ ಹಾಡುಗಳನ್ನು ಆಯ್ಕೆ ಮಾಡಿಕೊಳ್ಳುವುದು. ಒಂದು ನಮ್ಮ ಕ್ಷೇತ್ರದ ಸಾನ್ನಿಧ್ಯ ಯಾವುದಿದೆ, ಶಿವ ಇದ್ರೆ ಶಿವನ ಹಾಡು ಅಲ್ಲಿ ಆ ದೇವಸ್ಥಾನಕ್ಕೆ ರಚಿಸಿಕೊಂಡು, ಆ ಮಂದಿರಕ್ಕೆ ರಚಿಸಿಕೊಂಡು ಹಾಡಬಹುದು. ಅದು ಅಲ್ಲ, ಅಲ್ಲಿ ದೈವ ಯಾವುದಿದೆ ಆ ದೈವಕ್ಕೆ ಪ್ರಾಧಾನ್ಯ ಕೊಟ್ಟು. ಕೆಲವು ದೇವಸ್ಥಾನಗಳಲ್ಲಿ ದೇವರ ಜೊತೆಗೆ ದೈವಕ್ಕೂ ಪ್ರಾಧಾನ್ಯತೆ ಇದೆ. ದೇವರ ಮಂಗಳಾರತಿಯಾಗಿ ನೇರ ಮಂಗಳಾರತಿಯನ್ನು ದೈವಕ್ಕೆ ತಂದು ತೋರಿಸ್ತಾರೆ, ಅಥವಾ ಅಲ್ಲಿ ನೈವೇದ್ಯ ಆದ್ರೆ ದೈವಕ್ಕೆ ನೈವೇದ್ಯವನ್ನು ಮಾಡ್ತಾರೆ. ಅದು ಸಾತ್ವಿಕ ವಿಧಾನದಲ್ಲಿ ಮಾಡ್ತಾರೆ. ಮತ್ತೊಂದು ತಾಮಸದಲ್ಲಿ ಕೂಡ ಮಾಡ್ತಾರೆ, ಅದೇನೇ ಇರ್ಲಿ. ಹಾಗಾಗಿ ಅಲ್ಲಿ ಸಾಹಿತ್ಯವನ್ನ ನಾವು ಹಾಡಬಹುದು. ಅದಂದ್ರೆ ಪ್ರಧಾನ ದೇವತೆ ಏನು ಅದನ್ನ ಹೆಚ್ಚಿಗೆ ಹಾಡಬೇಕು. ಇದು 1-2 ಸಾಹಿತ್ಯವನ್ನ ಹಾಡಬಹುದು. ನಾವು 10 ಹಾಡು ಹಾಡುವಲ್ಲಿ 8 ಒಳ್ಳೆಯ ಜ್ಞಾನ ಕೊಡುವಂತ, ಭಕ್ತಿ ಕೊಡುವಂತ, ವೈರಾಗ್ಯ ಕೊಡುವಂತ ಹಾಡನ್ನು ಆಯ್ಕೆ ಮಾಡಬಹುದು. ಅಥವಾ ಆ ಪ್ರಧಾನ ದೇವತೆಗೆ ಸಂಬಂಧಪಟ್ಟ ಹಾಡಬಹುದು. ಇತರ 2 ಹಾಡುಗಳು ಉಪದೇವತೆಗಳದ್ದು ಹಾಡಬಹುದು, ದೈವಗಳದ್ದು ಹಾಡಬಹುದು. ದೈವದ್ದು ಕೂಡ ನಾವು ಬೇರೆ ಮಾಡುವಾಗಿಲ್ಲ. ನಮ್ಮ ಈ ಕರಾವಳಿಯಲ್ಲಿ ದೈವಕ್ಕೆ ದೊಡ್ಡ ಸನ್ನಿಧಾನ ಇದೆ, ಅಲ್ಲಲ್ಲಿ ಇದೆ. ಹಾಗಾಗಿ ದೈವದ ಹಾಡುಗಳನ್ನು ಹಾಡುವುದು ಇವತ್ತು ಪ್ರಸ್ತುತಿ ಅಂತ ಅನ್ನಿಸ್ತದೆ. ಸಂಶಯ ಇಲ್ಲ. ಯಾಕಂದ್ರೆ ಆ ಗೊಂದಲಗಳಿಗೆ ನಾನು ನಿಮ್ಮ ಹತ್ರ ಒಂದು ಉತ್ತರ ಬೇಕಿತ್ತು ನನಗೆ. ಹಾಗೆ ಭಜನೆಯ ಬಗ್ಗೆ ನೀವು ಹೇಳ್ತಾ ಇದ್ರೆ, ಈಗ ಶಿವನ ಬಗ್ಗೆ ಹೇಳಿದ್ರಿ, ಹರಿಯ ಬಗ್ಗೆ ಹೇಳಿದ್ರಿ, ನಿಮ್ಮ ಇನ್ನೊಂದು ಭಜನೆಯನ್ನ ಕೇಳುವಂತಹ ಮನ್ಸಾಗ್ತಾ ಇದೆ ಸರ್. ಖಂಡಿತವಾಗ್ಲಿ ಯಾವ ಹಾಡನ್ನ ಹಾಡ್ತೀರಾ? ಸರಿ, ಹಾಗೆ ಎಲ್ಲ ತುಂಬಾ ಹಾಡಿದೆ. ಎಷ್ಟು ಬಾರಿ ಹಾಡಿದ್ರು ಭಜನೆಯನ್ನ ಕೇಳುವ ಆನಂದವೇ ಬೇರೆ. ನಾನು ತುಂಬಾ ಜನರು ಕೇಳಿರುವಂತ ಹಾಡನ್ನೇ ಪ್ರಸ್ತುತಿಯಾಗಿ ಇಲ್ಲಿ ಹಾಡ್ತೇನೆ. ಕಣ್ಣಿನೊಳಗೆ ನೋಡೋ ಹರಿಯ, ಕಣ್ಣಿನೊಳಗೆ ನೋಡೋ, ಕಣ್ಣಿನೊಳಗೆ ನೋಡೋ ಹರಿಯ, ಕಣ್ಣಿನೊಳಗೆ ನೋಡೋ,
ಕಣ್ಣಿನೊಳಗೆ ನೋಡೋ ಒಳಗಣ್ಣಿನೊಳಗೆ ನೋಡೋ ಕಣ್ಣಿನೊಳಗೆ ನೋಡೋ ಒಳಗಣ್ಣಿನೊಳಗೆ ನೋಡೋ ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು ಈ ಕ್ಷಣ 3 ಸಾಧಿಸಿ ಸುಷುಮ್ನ ಏರು ಸಾಧಿಸಿ ಸುಷುಮ್ನ ಏರು ಅಲ್ಲಿ ಭೇದಿಸಿ ಪರಬ್ರಹ್ಮ ಸೇರು ಅಲ್ಲಿ ಭೇದಿಸಿ ಪರಬ್ರಹ್ಮ ಸೇರು ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಅಂಡಜದೋಳಾಡುತ್ತಾನೆ ಭಾನು ನಾರಾಯಣನೆಂಬವನೇ ನೀನು ಅಂಡಜದೋಳಾಡುತ್ತಾನೆ ಭಾನು ನಾರಾಯಣನೆಂಬವನೇ ನೀನು ಕುಂಡಲಿ ತುದಿಯೊಳಿದ್ದಾನೆ ಕುಂಡಲಿ ತುದಿಯೊಳಿದ್ದಾನೆ ನಮ್ಮ ಪುರಂದರ ವಿಠಲ ಪಾಲಿಸುತ್ತಾನೆ ಪುರಂದರ ವಿಠಲ ಪಾಲಿಸುತ್ತಾನೆ ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಕಣ್ಣಿನೊಳಗೆ ನೋಡೋ ಒಳಗಣ್ಣಿನೊಳಗೆ ನೋಡೋ ಕಣ್ಣಿನೊಳಗೆ ನೋಡೋ ಒಳಗಣ್ಣಿನೊಳಗೆ ನೋಡೋ ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಎಂತಹ ಅದ್ಭುತವಾದ ಹಾಡು ಸರ್. ಅಂದ್ರೆ ಈ ಭಜನೆಯಲ್ಲಿ ಎಷ್ಟು ಸರಳವಾದ ಸಾಹಿತ್ಯ ಇರುತ್ತಲ್ಲ ಸರ್. ಖಂಡಿತವಾಗ್ಲು ಭಜನೆ ಅಂದ್ರೆ ಒಂದು ಭಗವಂತನ ಗುಣಗಾನ ಅಂತ ಹೇಳೋದಕ್ಕೂ ಎಷ್ಟು ಸರಳವಾಗಿ ಆ ಭಗವಂತನ ಚೆಲುವನ್ನ ವರ್ಣಿಸಿರ್ತಾರಲ್ವಾ ಭಜನೆಯಲ್ಲಿ. ಈ ಕಣ್ಣಿಗೆ ನೋಡಿ, ಈ ಕಣ್ಣಿಗೆ ಬಾಹ್ಯ ಪ್ರಪಂಚ ಒಳ್ಳೇದು ಕಾಣ್ತದೆ ಕೆಟ್ಟದ್ದು ಕಾಣ್ತದೆ. ಹೌದು. ಆದ್ರೆ ಅದನ್ನ ಆಯ್ಕೆ ಮಾಡುವಂತದ್ದು ಒಳಗಣ್ಣು. ಯಾವುದು ಸರಿ ಅದನ್ನೇ ಆಯ್ಕೆ ಮಾಡುವಂತ ಅಲ್ಲಿಂದ ಭಗವಂತ ಹೇಳ್ತಾರೆ. ಏನು ಆತ್ಮ ಇದೆಯಲ್ಲ ಅದು ನಮ್ಮನ್ನು ಮತ್ತೆ ಮತ್ತೆ ಹೇಳ್ತದೆ. ಒಂದು ಕೆಲಸ ನಮಗೆ ಸಂಶಯ ಬರ್ತದೆ, ಕೆಲವೊಂದು ಕೆಲಸ ಮಾಡುವ ಅದು ಬೇಕೋ ಬೇಡುವ ಅಂತ. ಆದ್ರೆ ಒಂದು ಸೂಕ್ಷ್ಮವಾದಂತ ನಾವು ಆ ಧ್ಯಾನಕ್ಕೆ ಹೋದ್ರೆ ಅಥವಾ ಏಕಾಗ್ರತೆಯಲ್ಲಿ ನಾವು ಒಂದು ಕಣ್ಣು ಮುಚ್ಚಿ ನಾವು ಆಲೋಚನೆ ಮಾಡಿದ್ರೆ ಒಳಗಿಂದ ಒಂದು ಎಬ್ಬಿಸ್ತದೆ, ಅದು ಬೇಕು ಅದು ಮಾಡಬೇಡ ಅದು ಮಾಡಬೇಡ ಡೈರೆಕ್ಷನ್ ಅನ್ನ ಕೊಡ್ತದೆ. ಅದು ಒಳ ಮನಸ್ಸು, ಅದು ಆತ್ಮದ ಈ ನಾನು ಹೇಳುವಂತದೇ ಆತ್ಮ, ಒಳಗಿರುವ ಆತ್ಮ. ಈ ನಾನು ನಾನು ಅಂತ ಹೇಳ್ತೇವಲ್ಲ ಅದಕ್ಕೆ ಅಹಂಕಾರ ಅಂತ ಹೇಳ್ತಾರೆ. ನಾವೀಗ ಅಹಂಕಾರ ಅಂದ್ರೆ ಏನು ಅಂತ ಹೇಳ್ತೇವೆ, ಹೊರಗಿನ ಪ್ರಪಂಚದಲ್ಲಿ ಏನು ಅಹಂಕಾರ, ಅದೇ ಅಹಂ ನಾನು ಬ್ರಹ್ಮಾಸ್ಮಿ. ಖಂಡಿತ. ಓಕೆ, ಇಷ್ಟುವರೆಗೆ ನೀವು ಎಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ ಸರ್ ಭಜನೆ? ದಾಸ ಸಾಹಿತ್ಯವನ್ನೇ ಹಾಡುವಂತಹ ಕಾರ್ಯಕ್ರಮ ಅದು 500ನೇ ಕಾರ್ಯಕ್ರಮ 2018ರಲ್ಲಿ ಸಮಾಪ್ತಿ ಮಾಡಿದೆವು ನಾವು. ತಿರುಪತಿಯಿಂದ ದೇವರನ್ನೇ ಆಹ್ವಾನಿಸಿ ನಮ್ಮ ಕಾಟುಕುಕ್ಕೆಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ. ಯಾಕಂದ್ರೆ ಭಗವಂತನಿಗೆ ಮದುವೆ ಮಾಡಿಸುವುದು ನಮ್ಮ ಎಷ್ಟೋ ಜನ್ಮದ ಪುಣ್ಯದ. ಅದರಲ್ಲಿ ಎಲ್ಲ ನಮ್ಮ ಎಲ್ಲ ಭಜನಾ ಮಂಡಳಿಗಳನ್ನು ಆಹ್ವಾನಿಸಿಕೊಂಡು ಎಲ್ಲ ಭಜಕರನ್ನ ಆಹ್ವಾನಿಸಿಕೊಂಡು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿ ನಮ್ಮ ದಾಸ ಸಂಕೀರ್ತನೆ 500ನೆಯ ಕಾರ್ಯಕ್ರಮವನ್ನ ಕೂಡ ಅಲ್ಲಿ ಸಂಪನ್ನಗೊಳಿಸಿದೆವು. ಇವತ್ತು ಮುಂದುವರಿದು ಸಾಮಾನ್ಯ 800 ಕಾರ್ಯಕ್ರಮಗಳು ಕೇವಲ ದಾಸ ಸಾಹಿತ್ಯವನ್ನ ಹಾಡುವಂಥದ್ದು. ಮತ್ತೆ ಯಾರಾದ್ರೂ ಅಪೇಕ್ಷೆ ಪಟ್ರೆ ಬೇರೆ ಸಾಹಿತ್ಯವನ್ನ ಹಾಡಿ ಅಂತ ಹೇಳಿದ್ರೆ ಅವರು ಕೊಟ್ರೆ ಹಾಡ್ತೇವೆ, ಹಾಡಿದ್ದಿಲ್ಲ ಅಂತಲ್ಲ. ಆದ್ರೆ 10ರಲ್ಲಿ 9 ಕೂಡ ದಾಸ ಸಾಹಿತ್ಯ. ಒಂದೇನೋ ಬದಲಿಸಿರ್ಬೋದು, ಅದು ಅವರ ಅಪೇಕ್ಷೆ ಮೇರೆಗೆ. ಅದು ಯಾವುದೇ ಕ್ಷೇತ್ರಕ್ಕೆ ಹೋದ್ರೆ ಅವ್ರಿಗೆ ಈ ಕ್ಷೇತ್ರದ ಒಂದು ಹಾಡಿ ಅಂತ ಕೊಟ್ಟರೆ ನಾವು ಹಾಡಬೇಕು ಅಂಥದ್ದು ದಾಸ ಸಾಹಿತ್ಯದಲ್ಲಿ. ಇನ್ನಿತರ ರಸಮಂಜರಿಗಳು ಭಕ್ತಿಗೀತೆಗಳೆಲ್ಲ ಹಲವಾರು ಆಗಿದೆ. ಸಾಮಾನ್ಯ ಒಂದು ನನ್ನ ಈ ಒಂದು 22 ವರ್ಷದ ಅವಧಿಯಲ್ಲಿ ಸಾಮಾನ್ಯ 1,500ಕ್ಕೂ ಮೇಲ್ಪಟ್ಟು ನಾನು ವೇದಿಕೆಯನ್ನು ಹಂಚಿಕೊಂಡಿದ್ದಿರಬಹುದು. ಅದು ಭಗವಂತನ ಅನುಗ್ರಹದಿಂದ. ಹೌದು, ಖಂಡಿತ. ನೀವು ಹೇಳಿದ್ರಲ್ಲ ಭಜನೆಯನ್ನ ಆರಿಸ್ಕೊಳ್ಳೋದು ಅವನ ಪ್ರೇರಣೆಯೇ ಇರಬಹುದು ಅಂತ ಹೇಳಿದ್ರಿ. ಅದರ ಜೊತೆಗೆ ನೀವು ಒಂದು ಪ್ರಶಸ್ತಿಯನ್ನು ಕೂಡ ಪಡ್ಕೋತೀರಾ ಸರ್. ಈ ಪ್ರಶಸ್ತಿ ಬಗ್ಗೆ ಏನು ಹೇಳೋದಕ್ಕೆ? ಅದು ಪ್ರಶಸ್ತಿ ಅಂತ ಅಲ್ಲ, ಪುರಸ್ಕಾರ ಹೇಳ್ಬೋದು. ಇನ್ನಷ್ಟು ಭಜನೆಯಲ್ಲಿ ತೊಡಗಿ ನಾವೆಲ್ಲ ಇದ್ದೇವೆ ನಿಮ್ಮ ಹಿಂದೆ. ಯಾಕಂದ್ರೆ ಕನ್ನಡದ ಸಂಘಟನೆಗಳು ಮಾಡುವಂತಹ ಅಥವಾ ಕರ್ನಾಟಕ ಕೊಡ್ತಕ್ಕಂತಹ ಒಂದು ಪುರಸ್ಕಾರ, ಅದು ಗಡಿನಾಡು ರಾಜ್ಯೋತ್ಸವ ಪ್ರಶಸ್ತಿ ಈ ವರ್ಷ 2022ರಲ್ಲಿ ಬಂತು ನಮಗೆ.
ಏನೋ ಭಜನೆಯಲ್ಲಿ ಮಾಡುವಂತ ಕಾರ್ಯವನ್ನು ಅವರೇ ಮನಗಂಡು ಈಗೆಲ್ಲ ಮಾಧ್ಯಮದ ಮೂಲಕ ಅದು ಪ್ರಚಾರಕ್ಕೆ ಬರ್ತದೆ. ಇಂತಹ ಮಾಧ್ಯಮದ ಮೂಲಕ ಪ್ರಸ್ತುತ ಪಡಿಸಿದ್ರಿಂದ ಖಂಡಿತವಾಗಿ ಇನ್ನಿತವಾಗಿ ಅದನ್ನ ಅರ್ಥೈಸಿಕೊಂಡು ಕೊಡುತ್ತಾರೆ. ಆ ನಿಟ್ಟಿನಲ್ಲಿ ಕೊಟ್ಟದ್ದು ಇರಬಹುದು. ಹಾಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ಇನ್ನಿತರದ್ದು ಇರ್ತದೆ ಬಿಡಿ. ಹೌದು, ಖಂಡಿತ. ಅದೇ ಗುರುತಿಸುವಿಕೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸರ್. ಖಂಡಿತವಾಗ್ಲೂ ಹಾಗೆ. ನಮ್ಮ ಹೆಚ್ಚುಗಾರಿಕೆ ಅಲ್ಲ, ಪುರಸ್ಕಾರ ಅಷ್ಟೇ. ಇನ್ನು ನಾವು ಇದ್ದೇವೆ, ನೀವು ಮುಂದುವರಿಸಿ. ಇದು ಬಿಟ್ರೆ ಬೇರೆ ಯಾವ ಕಾರ್ಯದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ ಸರ್ ನಿಮ್ಮನ್ನ? ನಾನು ಮುಖ್ಯವಾಗಿ ನಾನು ಸಂಪ್ರದಾಯದ ಅನುವಂಶಿಕ ಹುದ್ದೆಯಲ್ಲಿದ್ದೇನೆ. ನಾನು ಕ್ಷೇತ್ರದಲ್ಲಿ ಅರ್ಚಕರ ಸಹಾಯ, ಪೂಜಾ ವಿಧಿವಿಧಾನಗಳ ಸಹಾಯಕನಾಗಿ ಕೆಲಸ ಮಾಡ್ತೇನೆ. ಕಾಟುಕ್ಕೆ ಸುಬ್ರಾಯ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ, ಅದಕ್ಕೂ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ತುಂಬಾ ನಂಟು ಇದೆ. ಅದು ಇರುವಂತದ್ದು ಕಾಸರಗೋಡು ಜಿಲ್ಲೆಯ ಗಡಿನಾಡಿನಲ್ಲಿ. ಆದ್ರೆ ಕನ್ನಡದ್ದೇ ಊರದು, ಕನ್ನಡದವರೇ ಬರುವಂತದ್ದು. ಹಾಗೆ ಅಲ್ಲಿ ನನ್ನ ಉದ್ಯೋಗವನ್ನು ಮಾಡ್ತಾ ಇದ್ದೇನೆ. ಬಿಡು ಇರುವುದು ನನಗೆ ಮಧ್ಯಾಹ್ನ ಮೇಲೆ, ಸಾಮಾನ್ಯ 1 ಗಂಟೆಯಿಂದ 6 ಗಂಟೆ. ಅದರಲ್ಲಿ ಭಜನಾ ಸಾಹಿತ್ಯ, ಭಜನೆಯನ್ನ ಕಲಿಸುವಂಥದ್ದು ಎಲ್ಲಿ ಕಾರ್ಯಕ್ರಮ ಉಂಟು ಅಲ್ಲಿ, ಮತ್ತೆ ಏನಾದ್ರೂ ಸಂಸ್ಕಾರ ಸಂಸ್ಕೃತಿಗೆ ಸಂಬಂಧಪಟ್ಟ ವಿಚಾರವನ್ನ ಹಂಚಿಕೊಳ್ಳುವ ದೃಷ್ಟಿಯಲ್ಲಿ, ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಫ್ಯಾಮಿಲಿ ಏನಂತ ಹೇಳಿದ್ರೆ ತುಂಬಾ ಸಂಪ್ರದಾಯದ ಫ್ಯಾಮಿಲಿ. ಅದರಲ್ಲಿ ನಮ್ಮ ತಂದೆಯವರು ಈಗ ಇಲ್ಲ, ಅಮ್ಮ ಇದ್ದಾರೆ, ರತ್ನಾವತಿ ಹೇಳಿ. ಅವ್ರ ಮನೆ ಕೃಷಿ, ಅಡಿಕೆ ಕೃಷಿ ಇದೆ, ದೇವಸ್ಥಾನದ ಉದ್ಯೋಗ ಇದೆ. ಈ ಅಮ್ಮ ಮನೆಯ ಕೆಲಸವನ್ನ ನೋಡಿಕೊಳ್ತಾರೆ. ವಯಸ್ಸಾಯ್ತು, 76 ಆಯ್ತು ಈಗ. ಧರ್ಮಪತ್ನಿ ಉಮಾ ಹೇಳಿ, ಅವಳು ಮನೆಯ ಕೆಲಸ ಮತ್ತೆ ಭಜನಾ ಮಂಡಳಿಯನ್ನ ಕಟ್ಟಿಕೊಂಡಿದ್ದಾಳೆ. ಹಾಗೆ ಅಲ್ಲೆಲ್ಲ ಊರಲ್ಲೆಲ್ಲ ಭಜನೆ ಎಲ್ಲಿ ಕರೆದ್ರೆ ಅಲ್ಲಿ ಹೋಗಿ ಭಜನೆಯನ್ನ ಮಾಡ್ತಾಳೆ ಅವಳು. ಮತ್ತೆ ನನ್ನ 2 ಮಕ್ಕಳು, ಆದಿತ್ಯ ಮತ್ತೆ ಕವನ. ಅವ ಅಳಿಕೆಯಲ್ಲಿ PUC ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಮಗಳು ವಿಟ್ಲ JC ಸ್ಕೂಲಲ್ಲಿ 9ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಮತ್ತೆ ಅಣ್ಣ ದೇವಸ್ಥಾನದಲ್ಲಿ ಉದ್ಯೋಗದಲ್ಲಿ, ಅಫಿಷಿಯಲ್ ಉದ್ಯೋಗದಲ್ಲಿ. ಹಾಗೆ ನಮ್ಮದು ಆ ಕೂಡು ಕುಟುಂಬದಲ್ಲಿ ಇದ್ದೇವೆ. ಮಕ್ಕಳು ಕೂಡ ಭಜನೆಯನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಮಕ್ಕಳು ಭಜನಾ ಮಂಡಳಿಯನ್ನ ಕಟ್ಟಿಕೊಂಡಿದ್ದಾರೆ, ಅವರು ಕೂಡ ಭಜನೆಯನ್ನ ಹಾಡ್ತಾರೆ. ಭಜನೆ, ಯಕ್ಷಗಾನ, ಭರತನಾಟ್ಯ, ಇದರಲ್ಲಿ ನಮ್ಮ ಸಂಪ್ರದಾಯದ ಏನು ಸಂಗೀತ ಆಗಿರುವುದು, ಕಲಾಕ್ಷೇತ್ರ ಇದೆ, ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಂಪ್ರದಾಯದನ್ನೇ ನಾವು ಇಷ್ಟಪಡಬೇಕು. ಭಜನೆ, ಶಾಸ್ತ್ರೀಯ ಸಂಗೀತಗಳು, ಹರಿಕತೆಗಳು, ಯಕ್ಷಗಾನ, ಜಾನಪದ, ಇವಿಷ್ಟು ಸಂಪ್ರದಾಯದಲ್ಲಿ ಬರ್ತದೆ. ಅದರಲ್ಲಿ ಜೀವ ಇದೆ, ಸತ್ವ ಇದೆ, ನಮ್ಮ ಧರ್ಮದ ಬೇರುಗಳು ಅದರಲ್ಲಿ ಇದೆ. ಹೌದು, ಖಂಡಿತವಾಗ್ಲೂ. ಅಂದ್ರೆ ಈಗ ಈ ಭಜನೆಯನ್ನು ಯಾವ ಹೊತ್ತಲ್ಲಿ ಮಾಡೋದು ಹೆಚ್ಚು ಸೂಕ್ತ ಅಂತ? ಭಜನೆಗೆ ಹೊತ್ತು ಅಂತ ಇಲ್ಲ, ಎನಿ ಟೈಮ್ ಮಾಡ್ಬೋದು. ನಾವು ಮನೆಯಲ್ಲಿರುವಾಗ್ಲೂ ಭಗವಂತನ ನಾಮವನ್ನ ಹೇಳ್ತಾ ಇರ್ಬೋದು. ನಾರಾಯಣ ನಾರಾಯಣ ನಾರಾಯಣ, ಕೇಶವ ಮಾಧವ ಗೋವಿಂದ, ಯಾವುದೋ ಒಂದು ನಮೋ ಭಗವತೆ ವಾಸುದೇವ, ಯಾವುದನ್ನು ಹೇಳ್ಬೋದು. ಅದಕ್ಕೆ ಹೊತ್ತು ಗೊತ್ತು ಇಲ್ಲ. ಆದ್ರೆ ನಮ್ಮ ಕರಾವಳಿಯಲ್ಲಿ ಒಂದು ಸಂಪ್ರದಾಯ ಅಂತ ಇದೆ. ಸಾಯಂಕಾಲದ ಹೊತ್ತು ಒಂದು 6 ಗಂಟೆಯ ಮೇಲೆ 6:30ಗೆ ಮೈ ಸ್ವಚ್ಛ ಮಾಡಿಕೊಂಡು, ಹೌದು, ದೀಪವನ್ನ ಹಚ್ಚಿ, ಉದುಕಡ್ಡಿಯನ್ನ ಹಚ್ಚಿ, ಎಲ್ಲರಾಗ ಮನೆಯ ಹೊರಗೆ ಹೋದಂತ ವ್ಯವಹಾರ ಆಗಿರ್ಬೋದು, ಉದ್ಯೋಗ, ಅದನ್ನೆಲ್ಲ ಬದಿಗಿರಿಸಿ ಬಂದು ಮನೆಗೆ ಬಂದಿರ್ತಾರೆ. ಆಗ ಸ್ನಾನ ಎಲ್ಲ ಮಾಡಿ ದೇವರ ಹತ್ರ ಹೋಗಿ ಕುಳಿತುಕೊಂಡು ಭಜನೆ ಮಾಡುವಂಥದ್ದು ಸಂಪ್ರದಾಯ. ಈ ಹೊತ್ತಲ್ಲಿ ಮಾಡ್ತಾ ಇದ್ರು. ಮತ್ತೆ ಮನೆಯಲ್ಲಿ ಮಾಡಿ ಆ ನಂತರ ದೇವಸ್ಥಾನ ಮಂದಿರ ಇಲ್ಲ ಇದ್ರೆ ಅಲ್ಲಿ ಹೋಗಿ ವಾರದ ಭಜನೆ ಇರ್ತದೆ, ತಿಂಗಳು 15 ದಿವಸಕ್ಕೊಮ್ಮೆ ಭಜನೆ ಇರ್ತದೆ, 1 ತಿಂಗಳಿಗೊಮ್ಮೆ ಭಜನೆ ಇರ್ತದೆ, ಅಲ್ಲಿ ಹೋಗಿ ಭಜನೆ ಮಾಡುವಂಥದ್ದು. ಇಲ್ಲಿ ಮನೆಯಲ್ಲಿ ಭಜನೆ ಮಾಡಿದ್ರೆ ಮಾತ್ರ ದೇವಸ್ಥಾನ ಮಂದಿರಗಳಲ್ಲಿ ಮಾಡಬಹುದು. ಹಾಗಾಗಿ ಭಜನೆಯ ಸದಸ್ಯರ ಕೊರತೆ ಆಗುವಂಥದ್ದು ನಾವು ಮನೆಯಲ್ಲಿ ಭಜನೆ ಮಾಡದಿದ್ರೆ, ಹಾಗಾಗಿ ಮನೆಯಲ್ಲಿ ಭಜನೆ ಮಾಡಬೇಕು. ನಮ್ಮ ದೇವಸ್ಥಾನ ಮಂದಿರಗಳಲ್ಲಿ ಏನು ಕೊರತೆ ಆಗುದಿಲ್ಲ ಅಂತ. ಹೌದು, ಯಾಕಂದ್ರೆ ಈ ಭಾರತ ಅನ್ನೋದು ಅದ್ಭುತವಾದ ಒಂದು ಸಂಸ್ಕೃತಿಯನ್ನ ಕೊಟ್ಟಂತಹ ಶ್ರೀಮಂತ ದೇಶ. ಈ ಎಷ್ಟೋ ಪಾಶ್ಚಿಮಾತ್ಯರ ದಾಳಿ ನಮ್ಮ ಕಡೆಗೆ ಆದ್ರೂ ಕೂಡ, ಯಾವ ಶೈಲಿಯನ್ನ ನಾವು ಎಷ್ಟೇ ಅನುಕರಣೆ ಮಾಡಿದ್ರು ಕೂಡ ಅದು ನಮ್ಮ ಸಂಪ್ರದಾಯ ನಶಿಸ್ತದೆ ಅಂತ ಹೇಳುವಾಗ ಮತ್ತೆ ಚಿಗುರು ಬರ್ತದೆ. ಹೌದು, ಖಂಡಿತವಾಗ್ಲೂ. ಯಾಕಂದ್ರೆ ಈಗ ನೀವು ಹೇಳಿದ್ರಲ್ಲ, ಹಲವಾರು ಯುವಕ ಮಂಡಲಗಳು, ಯುವತಿ ಮಂಡಲಗಳು ಹುಟ್ಕೊಳ್ತಾ ಇದೆ ಅಂತಂದ್ರೆ ಮತ್ತೆ ನಮ್ಮ ಸಂಸ್ಕೃತಿಗೆ ಜೀವ ತುಂಬ್ತಾ ಇದ್ದಾರೆ ಅಂತ. ಅಂದ್ರೆ ಈ ನಶಿಸ್ತಾ ಇರುವಂತಹ ಸಂಸ್ಕೃತಿ ಅಂದ್ರೆ ಈಗಿನ ಮಕ್ಕಳು ಕೂಡ ಆ ಕಡೆ ಸಂಪೂರ್ಣವಾಗಿ ವಾಲ್ಬಾರ್ದು ಅನ್ನುವ ಉದ್ದೇಶ ನಮ್ದು ಕೂಡ. ಹಾಗಾಗಿ ಈ ನಿಟ್ಟಿನಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಯಾಕಂದ್ರೆ ಯುವಕರು ತಪ್ಪು ದಾರಿಯನ್ನ ಹಿಡಿತಾ ಇದ್ದಾರೆ ಅಂತ ಒಂದು ಅಪಾದನೆ ಉಂಟು. ಖಂಡಿತ ಇಲ್ಲ. ಏನೋ ಒಂದೊಂದು ಅರಿವಿನ ಕೊರತೆಯಿಂದಾಗಿ ಆ ರೀತಿ ಇರುವಂಥದ್ದು. ಯಾಕಂದ್ರೆ ನಮ್ಮ ಸಂಪ್ರದಾಯ, ನಮ್ಮ ವಂಶ, ಇದೆಲ್ಲ ನಾವು ಏನು ಅಂತ ಮೊದಲು ನೋಡ್ಕೊಳ್ಬೇಕು. ಅಷ್ಟಕ್ಕೆ ಆ ಬುದ್ಧಿ ಬೆಳೆದಿರುವುದಿಲ್ಲ. ಅದಕ್ಕೆ ತಾಯಿ, ಅಪ್ಪ, ಅಮ್ಮ ಹೇಳಿಕೊಡ್ಬೇಕು. ಅಪ್ಪ ಅಮ್ಮ ಆ ಹಿನ್ನೆಲೆಯಲ್ಲಿ ಇರಬೇಕು. ಇವತ್ತು ನಾನು ಎಷ್ಟು ತಿಳ್ಕೊಂಡಿದ್ದೇನೆ ದೇವರ ಕುರಿತು, ಯಾವುದೇ ವಿಚಾರವನ್ನ ಕುರಿತು, ಅದು ಎಷ್ಟು ತಿಳ್ಕೊಂಡಿದ್ದೇನೆ ಅದು ನನ್ನ ಸಂತತಿಯಲ್ಲಿ ಬರ್ತದೆ. ಹೌದು,
ಆಯ್ತಾ. ಆ ನಂತರದಲ್ಲಿ ಅವರು ಬೆಳೆಸಿಕೊಳ್ಬೇಕು. ಸೊ ಮೊದಲು ನಾನೇ ತಿಳ್ಕೊಳ್ಳಿಲ್ಲ ಅಂತ ಆದ್ರೆ ಅವರಿಗೆ ಹೇಗೆ ಬರ್ತದೆ? ಈಗ ನಾನು ಇವತ್ತು ತಿಳ್ಕೊಂಡದ್ದು ಕೇವಲ 60% ಆದ್ರೆ ಇದರಲ್ಲಿ ಒಂದು 30% ನನ್ನ ಮಗನಿಗೆ ಬರ್ಬೋದು. ಅವ ತಿಳ್ಕೊಂಡ್ರೆ ಮಾತ್ರ 60% ಅಲ್ಲೇ ಆಗ್ತದೆ, ಅದು ಮುಂದಿನ ಪೀಳಿಗೆ ಹೀಗೆ ಹಸ್ತಾಂತರ. ಏನೂ ತಿಳ್ಕೊಳ್ಳಿಲ್ಲ ಅಂತ ಆದ್ರೆ ಆ ಮಕ್ಕಳಿಗೆ ಏನು ನಮ್ಮ ಸಂಪ್ರದಾಯ ಬರುವುದಿಲ್ಲ. ಇವತ್ತು ಅವರು ಸಂಪ್ರದಾಯದಲ್ಲಿ ಇಲ್ಲ, ದಾರಿ ತಪ್ಪುತ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಕಾರಣ ಅಪ್ಪ ಅಮ್ಮ. ನಮ್ಮ ತಿಳುವಳಿಕೆ ಕಡಿಮೆ ಆದದ್ರಿಂದ. ಹಾಗೆ ನಾವು ತಿಳ್ಕೊಳ್ಬೇಕು, ನಾವು ವಿಚಾರವನ್ನ ತಗೊಳ್ಬೇಕು, ಜ್ಞಾನವಂತರಾಗಬೇಕು. ನಾವು ಜ್ಞಾನವಂತರಾಗಬೇಕಾದ್ರೆ ಇಂತಹ ಸಾಹಿತ್ಯವನ್ನ ನಾನು ಹೇಳಿದೆಲ್ಲ ಸಂಪ್ರದಾಯದ ಯಕ್ಷಗಾನದಲ್ಲಿ ತುಂಬಾ ಸಿಗ್ತದೆ, ಭರತನಾಟ್ಯದಲ್ಲಿ ತಲ್ಲೀನತೆ ಸಿಗ್ತದೆ, ದುಡಿತ ಸಿಗ್ತದೆ ದೇಹಕ್ಕೆ, ಮತ್ತೆ ಭಜನೆಯಲ್ಲಿ ಅಂತೂ ಜ್ಞಾನವೇ ಸಿಗ್ತದೆ. ಇದರಲ್ಲಿ ತುಂಬಾ ವಿಷಯಗಳಿದೆ. ಅದನ್ನು ಅರ್ಥೈಸಿಕೊಂಡು ನಮ್ಮ ಮಕ್ಕಳಿಗೆ ಹೇಳಿದ್ರೆ ಅವರು ಆ ದಾರಿಯಲ್ಲಿ ಬರ್ತಾರೆ. ಎಲ್ಲ ಕಲಾ ಪ್ರಕಾರಗಳು ಕೂಡ ಒಂದು ಒಳ್ಳೆಯ ಮೆಡಿಸಿನ್ ಆಗಿ ಕೂಡ ಸಂಸ್ಕೃತಿಯನ್ನ ಕೊಡುವಂತ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಬನ್ನಿ ಹೇಳುವಂಥದ್ದು, ಅದನ್ನೇ ಮಾಡಿ ಅಂತ ಹೇಳುವಂಥದ್ದು. ಹೌದು, ಯಾಕಂದ್ರೆ ನೀವು ಹೇಳಿದ ಹಾಗೆ ಹೆತ್ತವರಾದ ನಾವು ಕಲಿತ್ರೆ ಸಾಲದು, ಅದನ್ನು ಪಾಲಿಸಬೇಕು. ಮಕ್ಕಳು ನೋಡಿ ಕಲಿಯುವವರು ಅಂತ, ನೋಡಿ ಕಲಿಯುವುದು, ಹೇಳಿ ಕಲಿಯುವುದಲ್ಲ. ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿವಸ ನಮ್ಮನ್ನು ನೋಡಿ ಅನುಸರಿಸ್ತಾರೆ. ಹಾಗಾಗಿ ನಾವು ಬದಲಾಗಬೇಕು ಅಂತ ಹೇಳ್ತಾ ಇದ್ದೀರಾ. ದೈವಾನುಗ್ರಹ 1% ಅಂತೆ 100ರಲ್ಲಿ, ಮತ್ತೆ 99 ಕೂಡ ನಮ್ಮ ಪ್ರಯತ್ನ. ಈ ಪ್ರಕೃತಿಯಿಂದ ಬರುವಂತದ್ದು. ಪ್ರಕೃತಿಯಿಂದ ನಾವೆಲ್ಲ ಬಂದೆವು, ಪ್ರಕೃತಿಯಿಂದ ಈ 99% ಬರುವಂತದ್ದು. ದೈವಾನುಗ್ರಹ ಕೇವಲ 1%. ಅದು ಮತ್ತೆ ಈ ಪ್ರಕೃತಿಯಿಂದ ತಕೊಂಡು ಮತ್ತೆ ಜ್ಞಾನವಂತನಾಗಿ ಭಗವಂತನ ಸಾಮೀಪ್ಯಕ್ಕೆ ಹೋಗುವಾಗ ಭಗವಂತ 1% ಕೊಟ್ಟುಕೊಂಡು ಹೋಗ್ತಾನೆ ಅಂತ. ಇದು ಸೂಕ್ಷ್ಮ ವಿಚಾರ. ಖಂಡಿತ ಸರ್, ಅದ್ಭುತ ವಿಚಾರಗಳನ್ನು ಹಂಚಿಕೊಂಡ್ರಿ. ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೇವೆ ನಾವು. ಮತ್ತೆ ಒಂದು ಭಜನೆ ನಮಗೋಸ್ಕರ. ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪೂತನಿಯ ಕೊಂದೆ, ಮುಟ್ಟಿ ವಿಷದ ಮೊಲೆ ಉಂಡ ಕಾರಣ ದೃಷ್ಟಿ ತಾಕಿತೆ ರಂಗಯ್ಯ, ದೃಷ್ಟಿ ತಾಕಿತೆ ರಂಗಯ್ಯ. ಹುಟ್ಟಿದೆಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ, ಹುಟ್ಟಿದೆಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ, ಮುಟ್ಟಿ ವಿಷದ ಮೊಲೆ ಉಂಡ ಕಾರಣ, ಮುಟ್ಟಿ ವಿಷದ ಮೊಲೆ ಉಂಡ ಕಾರಣ ದೃಷ್ಟಿ ತಾಕಿತೆ ರಂಗಯ್ಯ, ನಿನಗೆ ರಂಗಯ್ಯ ದೃಷ್ಟಿ ತಾಕಿತೆ ರಂಗಯ್ಯ. ರಂಗಯ್ಯ 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 ರಂಗಯ್ಯ, ಅಳುವುದ್ಯಾತಕೋ ರಂಗ ಅತ್ತ ಅಂಜಿಪಾಗುಮ್ಮ, ಅಳುವುದ್ಯಾತಕೋ ರಂಗ ಅತ್ತ ಅಂಜಿಪಾಗುಮ್ಮ. ಬಾಲಕತನದಿ ಗೋಪಾಲಕರೊಡಗೂಡಿ, ಬಾಲಕತನದಿ ಗೋಪಾಲಕರೊಡಗೂಡಿ ಕಾಳಿಂದಿ ಮಾಡುವನು ಕಲಕಿದ ಕಾರಣ ಕಾಲು ಉಳುಕಿತೆ ರಂಗಯ್ಯ, ನಿನಗೆ ರಂಗಯ್ಯ ಕಾಲು ಉಳುಕಿತೆ ರಂಗಯ್ಯ. ರಂಗಯ್ಯ 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 ರಂಗಯ್ಯ, ಅಳುವುದ್ಯಾತಕೋ ರಂಗ ಅತ್ತ ಅಂಜಿಪಾಗುಮ್ಮ, ಅಳುವುದ್ಯಾತಕೋ ರಂಗ ಅತ್ತ ಅಂಜಿಪಾಗುಮ್ಮ. ಶರಣು ವೇಲಾಪುರದ ಚೆಲುವ ಚೆನ್ನಿಗರಾಯ, ಶರಣು ವೇಲಾಪುರದ ಚೆಲುವ ಚೆನ್ನಿಗರಾಯ, ವರದ ಪುರಂದರ ವಿಠ್ಠಲ ಪುರಂದರ ವಿಠ್ಠಲ, ವಿಠ್ಠಲ ಪುರಂದರ ವಿಠ್ಠಲ. ರಂಗಯ್ಯ 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 ರಂಗಯ್ಯ, ಅಳುವುದ್ಯಾತಕೋ ರಂಗ ಅತ್ತ ಅಂಜಿಪಾಗುಮ್ಮ,
ಅಳುವುದ್ಯಾತಕೋ ರಂಗ ಅತ್ತ ಅಂಜಿಪಾಗುಮ್ಮ. ಕಣ್ಣು ಮುಂದೆ ಎಲ್ಲ ಚಿತ್ರಣಗಳು ಒಂದ್ಸಲ ಬಂದು ಹೋಯ್ತು ಸರ್. ಖಂಡಿತವಾಗ್ಲು ಈ ನಿಟ್ಟಿನಲ್ಲಿ ಭಜನೆಯ ಇದನ್ನ ಮುಂದೆ ಏನಾದ್ರೂ ಹೊಸತನದ ಪ್ರಯತ್ನದಲ್ಲಿ ಇದ್ದೀರಾ ಸರ್? ಏನಾದ್ರೂ ಬೇರೆ ಸಾಧನೆಗಳಿಗೆ ಮನಸ್ಸು ಮಾಡಿದ್ದೀರಾ? ಭಜನೆ ಖಂಡಿತವಾಗಿ ಅದು ಉಳಿಬೇಕು, ಅದನ್ನು ನಾವು ಬೆಳೆಸಬೇಕು, ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡಬೇಕು. ಈ ಜವಾಬ್ದಾರಿಯನ್ನು ನಾವು ಖಂಡಿತವಾಗಿ ಅರಿತುಕೊಂಡಿದ್ದೇವೆ, ಆ ರೀತಿಯಾಗಿ ನಾವು ತೊಡಗಿಸಿಕೊಂಡಿದ್ದೇವೆ. ಇದು ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೇವೆ. ಧರ್ಮಸ್ಥಳದ ಅದನ್ನು ಯಾವತ್ತೂ ನೆನಪು ಮಾಡಿಕೊಳ್ಬೇಕು. ಯಾಕಂದ್ರೆ ಪೂಜ್ಯ ಕಾವಂದರು, ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಮತ್ತೆ ಅಮ್ಮನವರು ಮಾತೃಶ್ರೀ ಹೇಮಾವತಿ ಹೆಗಡೆಯವರು, ಅವ್ರು ಮಾಡತಕ್ಕಂಥ ಕೊಡುವೆ ಅದ್ಭುತ. ಎಲ್ಲಾ ಪ್ರಕಾರಗಳಿಗೂ ಅಲ್ಲಿ ಪ್ರೋತ್ಸಾಹ ಇದೆ, ಅದರಲ್ಲೂ ಕೂಡ ಭಜನೆಗಿದೆ. ಭಜನೆ ದೇವರ ಸಾಮೀಪ್ಯವನ್ನ ಕಂಡುಕೊಳ್ಳುತ್ತದೆ ಅನ್ನೋದ ಮನಗಂಡು ಅವರು ಭಜನಾ ಕಮ್ಮಟವನ್ನ ಮಾಡ್ತಾ ಇದ್ದಾರೆ. 7 ದಿವಸ ಒಬ್ಬ ಭಜಕನನ್ನ ಪೂರ್ತಿಯಾಗಿ ಉತ್ತಮವಾಗಿ ನಿರ್ಮಾಣ ಮಾಡಿ ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇಂಥದ್ರಲ್ಲಿ ನಮಗೆ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದು ಬೆಳೆಯಿತು. ಅಲ್ಲಿ ಸುಮಾರು ಇವತ್ತು 25,000ಕ್ಕೂ ಮೇಲ್ಪಟ್ಟು ಭಜನಾರ್ಥಿಗಳು ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಸುಮಾರು 20 ವರ್ಷ ಆಯ್ತು ಅಲ್ಲಿ ಈ ಕೈಂಕರ್ಯ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನಾವು ಕೂಡ ನಡೀತಾ ಇದ್ದೇವೆ. ಒಂದದು. ಎರಡನೇದು, ತಿರುಪತಿಯ ಸನ್ನಿಧಾನದಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತ ಆಗ ಹೇಳಿದೆ, ಅವರ ಮಾರ್ಗದರ್ಶನದಲ್ಲಿ ಕೂಡ ಅನೇಕ ಭಜನಾ ಮಂಡಳಿಗಳು ನಿರ್ಮಾಣಗೊಳ್ತಾ ಇದೆ. ಅದು ಕೈಂಕರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ತಾಯಂದಿರದ್ದು ಹೆಚ್ಚು, ಮಕ್ಕಳದ್ದು ಮಹನೀಯರದ್ದು ಕಡಿಮೆ. ಆ ನಂತರದಲ್ಲಿ ಮಂತ್ರಾಲಯದ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತ, ಅಲ್ಲಿ ಕೂಡ ದಿನನಿತ್ಯ ಭಜನಾ ಸೇವೆ ಆಗಬೇಕು. ಇವರು ಯಾಕೆ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂದ್ರೆ ದಿನನಿತ್ಯ ಭಜನಾ ಸೇವೆಯನ್ನು ಅಲ್ಲಿ ಮಾಡಬೇಕು, ಅದಕ್ಕೋಸ್ಕರ ಭಜನಾ ಮಂಡಳಿಗಳು ಬೇಕು. ಅಂತದ್ದು ಇಲ್ಲಿ ಎಲ್ಲ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಇಲ್ಲಿ ಹೇಗಿದ್ರು ಕೂಡ ಈ ನೀವು ಆಗ ಹೇಳಿದ ಹಾಗೆ ಬ್ರಹ್ಮಕಲಶಗಳು, ದೇವಸ್ಥಾನದ ವಾರ್ಷಿಕೋತ್ಸವ, ಜಾತ್ರೆ ಸಂದರ್ಭ, ಇಲ್ಲೆಲ್ಲ ಭಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ತಾ ಎಲ್ಲಿ ನಮಗೆ ಆಹ್ವಾನಿಸ್ತಾರೋ ಅಲ್ಲೆಲ್ಲ ಹೋಗಿ ಸೇವೆ ಮಾಡ್ತಾರೆ. ಇಂಥದನ್ನ ನೋಡಿಕೊಂಡು ಇವತ್ತು ಪುತ್ತೂರಿನಲ್ಲಿ ನಾವು ಕಾಟಗುಕ್ಕೆ ಭಜನಾ ಚಾರಿಟೇಬಲ್ ಟ್ರಸ್ಟ್ ಅಂತ ತೊಡಗಿಸಿಕೊಂಡಿದ್ದೇವೆ. ಆ ಮೂಲಕವಾಗಿ ನಮ್ಮ ಕಾರ್ಯವನ್ನು ವಿಸ್ತಾರವಾಗಿ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ಕಡೆ ಸುಮಾರು 100ಕ್ಕೂ ಮೇಲ್ಪಟ್ಟು ಭಜನಾ ಮಂಡಳಿಗಳು ಇವು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಕಾರ್ಯವೆಸಗ್ತಾ ಇದೆ. ಅದು ಮಾದರಿಯಾಗಿದೆ ಪುತ್ತೂರಲ್ಲಿ. ಹಾಗಾಗಿ ನಮಗೆ ಇವತ್ತು ನೀವು ಈ ಒಂದು ಸುದ್ದಿವಾಹಿನಿಯ ಮೂಲಕ ಇದನ್ನ ಪ್ರಚುರಪಡಿಸ್ತಾ ಇರುವಂತದ್ದು ತುಂಬಾ ನಿಮಗೆ ನಾವು ಕೊಡ್ತಕ್ಕಂತಹ ಧನ್ಯವಾಸ್ಮಿ ನಾವು. ಹಾಗಾಗಿ ಪುತ್ತೂರು ಅನ್ನ ಕೇಂದ್ರ ಸ್ಥಾನವಾಗಿ ಮಾಡಿಕೊಂಡು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಿ ಅಂತ ಕೇಳಬೇಡಿ, ಅಲ್ಲೆಲ್ಲ ಕೂಡ ಭಜನೆಯ ತಂಡಗಳು ಹುಟ್ಟಿಕೊಂಡಿದೆ. ಎಲ್ಲಿ ಭಜನಾ ಮಂದಿರ ಇದೆ, ಎಲ್ಲಿ ದೇವಸ್ಥಾನ ಇದೆ, ಅಲ್ಲೆಲ್ಲ ನಶಿಸಿ ಹೋಗ್ತಾ ಇರುವುದನ್ನ ಮತ್ತೆ ನಾವು ವೈಯಕ್ತಿಕವಾಗಿದ್ದಲ್ಲ ತಂಡವನ್ನು ಸೇರಿಸಿಕೊಂಡು ಮಾಡ್ತಾ ಇದ್ದೇವೆ. ಇದು ನಮ್ಮ ಹೆಚ್ಚುಗಾರಿಕೆ ಅಲ್ಲ, ನಮ್ಮ ಪ್ರಯತ್ನ ಅಷ್ಟೇ. ಇಂಥದ್ದಾಗ್ತಾ ಇದೆ. ಇದು ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆ, ಉಡುಪಿ. ಈಗ ಮುಂಬೈ ನಗರಿಯಲ್ಲಿ ಶುರುವಾಗಿದೆ. ಮೊದಲೇ ಶುರುವಾಗಿದೆ. ನಾವು ದಾಸ ಸಂಕೀರ್ತನ ಯಾತ್ರೆಯನ್ನು ಅಲ್ಲಿ ಮಾಡಿದ್ದೆವು. ಈಗ ಪೂಜ್ಯ ಕಾವಂದರ ಅನುಗ್ರಹದಿಂದ ಅಲ್ಲಿ ಕೂಡ 5 ವಲಯಗಳಲ್ಲಿ, ಒಂದು ವಲಯ ಅಂತ ಹೇಳಿದ್ರೆ ಅದು ಮಾಯಾನಗರಿ, ಅಲ್ಲಿ ಭಜನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ತುಂಬಾ ಸಂತೋಷ ಪಡ್ಬೇಕು. ಅಂತದಲ್ಲಿ 5 ವಲಯ, ಒಂದು ವಲಯದಲ್ಲಿ ಸುಮಾರು 5,000 ಮಂದಿ ಒಟ್ಟು ಸೇರ್ತಾರೆ. ಅಂತದ್ದು 5 ವಲಯ ಆಗಿದೆ. ಅಂತದೊಂದು ದೊಡ್ಡ ಆಂದೋಲನ ಆಗ್ತಾ ಇದೆ ಮುಂಬೈ ನಗರಿಯಲ್ಲಿ. ಅದು ನಮ್ಮ ಕನ್ನಡದ ತುಳು ಸಾಹಿತ್ಯ ಅಲ್ಲಿ ಮೆರೀತಾ ಇದೆ, ದಾಸ ಸಾಹಿತ್ಯ ಆಗಲಿ, ಭಜನಾ ಸಾಹಿತ್ಯ ಆಗಲಿ. ಇಂಥದ್ದು ಕೈಂಕರ್ಯಕ್ಕೆ ನಾವುಗಳು ಹೋಗ್ತಾ ಇದ್ದೇವೆ. ಖಂಡಿತವಾಗಿ ಮಕ್ಕಳು ದಿನನಿತ್ಯ ಭಜನೆಯನ್ನ ಮಾಡಬೇಕು. ಅದರಲ್ಲಿ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. ಹಾಗೆ ಉತ್ತಮ ಪ್ರಜೆಯಾಗಿ ಅವರು ಮುಂದೆ ಬರ್ತಾರೆ. ಒಂದು ತಾಯಂದಿರು ಕೂಡ ಇದರಲ್ಲಿ ತೊಡಗಿಸಿಕೊಡ್ಬೇಕು. ಯಾಕೆಂದ್ರೆ ತಾಯಿ ಮಕ್ಕಳನ್ನು ತಿದ್ದಬಹುದಷ್ಟೇ. ಅದಕ್ಕೆ ತಾಯಿಯೇ ಮೇನ್. ನಮಗೆ ಗಂಡಸರಿಗೆ ಪುರುಸೊತ್ತಿರುವುದಿಲ್ಲ. ಯಾವತ್ತು ಪುರುಸೊತ್ತು ಮಾಡಿದ್ರೆ ಉಂಟು, ಮಾಡುದಿಲ್ಲ, ಅದೊಂದು ಕಾರಣ ಅಷ್ಟೇ. ಏನೇ ಇರಲಿ, ಹಾಗಾಗಿ ಎಲ್ಲರೂ ಶ್ರಮವನ್ನ ವಹಿಸಿದ್ರೆ ಈ ಭಜನೆಯನ್ನ ನನ್ನ ಮೊದಲ ಕರ್ತವ್ಯ ಅಂತ ಮಾಡಿದ್ರೆ ಖಂಡಿತವಾಗಿ ಪ್ರತಿ ಮನೆಯಲ್ಲೂ ಕೂಡ ಹಿಂದಿನ ಸಂಪ್ರದಾಯದ ಕೂಡು ಕುಟುಂಬದ ಭಜನೆ ಬರಬಹುದು. ಅಥವಾ ಯಾರಿದ್ದೇವೆ ನಾವೇ ಹಾಡಬಹುದು. ಇಂಥದನ್ನ ಬೆಳೆಸಲಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ. ಇಂಥ ವಾಹಿನಿಯ ಮೂಲಕ ಅದನ್ನ ಅರ್ಥೈಸಿಕೊಂಡು ಎಲ್ಲರೂ ಬೆಳೆಸಲಿ ಅಂತ ನಮ್ಮ ಪ್ರಾರ್ಥನೆ. ಓಕೆ, ಖಂಡಿತ ಸರ್. ಇಷ್ಟು ಹೊತ್ತು ನಮ್ಮ ಜೊತೆಗೆ ಹಲವಾರು ಸದ್ವಿಚಾರಗಳನ್ನ ಹಂಚಿಕೊಂಡ್ರಿ. ಅಷ್ಟು ಮಾತ್ರ ಅಲ್ಲ, ಇಷ್ಟು ಹೊತ್ತು ನಮ್ಮನ್ನ ಭಕ್ತಿ ಪರವಶರನ್ನಾಗಿ ಮಾಡಿದ್ರಿ ಸರ್. ನಿಮ್ಮ ಸಾಧನೆ ಇದೇ ರೀತಿ ಮುಂದುವರಿಲಿ, ನಿಮ್ಮ ಕನಸುಗಳೆಲ್ಲ ಈಡೇರಲಿ ಅಂತ ನಾವು ಸುದ್ದಿ ಕಡೆಯಿಂದ ನಿಮ್ಗೆ ಆಶಿಸ್ತೀವಿ ಸರ್. ಧನ್ಯವಾದಗಳು ನಿಮಗೂ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್ ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ.
For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ